ಮಾಡ್ತಾ ಇದ್ದೇವೆ. ಅಪ್ಪ ಐ ಲವ್ ಯು ಅನ್ನುವ ಸುಂದರ ಹಾಡಿಗೆ ಧ್ವನಿಯಾಗಿ ನಿಮ್ಮ ಮುಂದೆ ನಮ್ಮ ಶಾಲೆಯ ಉಪನಾಯಕಿ ಕುಮಾರಿ ಆರ್ ಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕೆದಾರ, ಎಲ್ಲ ಕೊಡಿಸುವ ಸಾಹುಕಾರ. ಅಪ್ಪ ಗದರೋ ಮೀಸೆಕಾರ, ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಅಪ್ಪ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ತಂದೆ ಇರದೆ ತಾಯಿಲ್ಲ, ಆಕಾಶದಂತೆ ನಿನ್ನ ಮನಸಪ್ಪ. ನಾನು ಎಂದು ಹೇಳಿಲ್ಲ, ಯಾಕಂತ ನಂಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚುಮೆಚ್ಚಪ್ಪ.
ಆದರಣೀಯ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಪೋಷಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಇದೀಗ ಸುದ್ದಿ ಯೂಟ್ಯೂಬ್ ಚಾನೆಲಲ್ಲಿ ಲೈವ್ ಸಿಗ್ತಾ ಇದೆ. ನಿಮ್ಮ ಮೊಬೈಲನ್ನು ಓಪನ್ ಮಾಡಿ ಲಿಂಕನ್ನು ಆಲ್ರೆಡಿ ಎಲ್ಲ ಗ್ರೂಪಿಗೆ ಶೇರ್ ಮಾಡಿದ್ದೇನೆ. ಸ್ಟೇಟಸ್ ಹಾಕಿ ಮತ್ತು ನೀವು ಯಾವೆಲ್ಲ ಗ್ರೂಪ್ಗಳಲ್ಲಿದ್ದೀರಾ ಆ ಎಲ್ಲ ಗ್ರೂಪ್ಗಳಿಗೂ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಈಗಾಗಲೇ 6 ಗಂಟೆಗೆ ಸರಿಯಾಗಿ ಲಿಂಕ್ ಓಪನ್ ಆಗಿದೆ, ಲೈವ್ ಕಾಣ ಸಿಗ್ತಾ ಇದೆ. ಅತಿ ಹೆಚ್ಚು ಶೇರ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಅನ್ನುವ ಕೋರಿಕೆಯೊಂದಿಗೆ ಮತ್ತೆ ಕರೋಕೆ ಗಾಯನ ಮುಂದುವರಿಯುತ್ತಿದೆ. ಮಕ್ಕಳು ಎಲ್ಲ ಲೈನಪ್ ಆಗಿದ್ರೆ ಬರಬಹುದು. ಟೀಚರ್ಸ್ ಧನ್ಯವಾದಗಳು. ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿಯಾದ ಜುಯೆನ್ನಾ ಡ್ಯಾಜಲ್ ಕುಟಿನ್ನಾ ಇವರಿಂದ ಸುಂದರವಾದ ಕೊಂಕಣಿ ಹಾಡು ನಿಮ್ಮ ಮುಂದೆ. ಮ್ಯೂಸಿಕ್ ಉಂಟಲ್ಲ? आणि हाव सांगता तुका उंदरा मुजा मामा आणि हाव सांगता तुका आणि मजुरीचा पिला लागी खेळ मडी नाका आणि मजुरीचा पिला लागी खेळ मडी नाका. उंदीर मामा आयलो आणि खटे पंद लिपलो, उंदीर मामा आयलो आणि खटे पंद लिपलो आणि मजुरीचा पिरांता का एक कसा खायलो आणि मजुरीचा पिरांता का एक कसा खायलो. या या मया या 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 मया या 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 मया या 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 मया या 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 मया या. La 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 la.
ಧನ್ಯವಾದಗಳು. ಹಿಂದೂ ಧರ್ಮದಲ್ಲಿ ಶಿವನಿಗೆ ಇನ್ನಿಲ್ಲದ ಮಹತ್ವ. ಶಿವನು ಜಗತ್ತಿನ ಮೂಲ ಎನ್ನಲಾಗುತ್ತದೆ. ಜಗತ್ತಿನ ಆದಿ ಮತ್ತು ಅಂತ್ಯಗಳಾದ ಶಿವ ತನ್ನ ಭಕ್ತರ ಬೇಡಿಕೆಯನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸುತ್ತಾನೆ ಎಂಬ ಪ್ರತೀತಿ ಇದೆ. ಇದೀಗ 6ನೇ ತರಗತಿಯ ತನ್ವಿ ಇವರಿಂದ ಒಂದು ಸುಂದರವಾದ ಜನಪದ ಹಾಡು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಈ ಭಾರತಾಂಬೆಯ ಪುಣ್ಯಭೂಮಿಯಲ್ಲಿ ಇರೋದೇ ನಮ್ಮೆಲ್ಲರ ಸೌಭಾಗ್ಯ. ಈ ಭಾರತದ ಗತವೈಭವವನ್ನು ಸಾರುವ ಹಾಡಲು ಬರುತ್ತಿದ್ದಾರೆ ಕೃತಿಕಾ ಮತ್ತು ಅನನ್ಯ. विश्वविनूतन विद्याचेतन सर्वहृदय संस्कारी जय भारती. विश्वविनूतन विद्याचेतन सर्वहृदय संस्कारी जय भारती. करुनाड सरस्वती गुಡಿ ಗೋಪುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ पवित्रित क्षेत्र मनोहारी
विश्वविनूतन विद्याचेतन सर्वहृदय संस्कारी जय भारती गंगकदंबा राष्ट्रकूट बल चालुक्य होयसळ बल्लाळ गंगकदंबा राष्ट्रकूट बल चालुक्य होयसळ बल्लाळ हक्क बुक्क पुलिकेशि विक्रमद ಚೆನ್ನಮ್ಮಾಜಿಯ ವೀರಶ್ರೀ विश्वविनूतन विद्याचेतन सर्वहृदय संस्कारी जय भारती त्याग भोग समयोगद दृष्टि ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ त्याग भोग समयोगद दृष्टि ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯದಾರ ನಗರಿ विश्वविनूतन विद्याचेतन सर्वहृदय संस्कारी जय भारती ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯಬೇರಿ ಮೊಳಗಲಿ ಮಂಗಲ ಜಯಬೇರಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್कारी ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ विश्वविनूतन विद्याचेतन सर्वहृदय संस्कारी जय भारती जय भारती जय भारती ಧನ್ಯವಾದಗಳು. ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರುವ ಇಸ್ಲಾಂ ಧರ್ಮದ ಪವಿತ್ರ ಕ್ಷೇತ್ರವಾದ ಮೆಕ್ಕಾ ಮತ್ತು ಮದೀನದ ಗತವೈಭವ ಸಾರುವ ಹಾಡನ್ನು ಹಾಡಲು ಬರುತ್ತಿದ್ದಾರೆ 4ನೇ ತರಗತಿಯ ಸಾನಿದ್. ಶೃಂಗಾರ ಸೌಂದರ್ಯ ರೌಲದ ಸೃಷ್ಟಿಗೆ ಚಿತ್ತಾರ ಸಿಗಬಹುದೇ ರೌಲದ ಸನಿ ಆ ಪಾಪಿಗೆ ಆಧಾರ ನಾ ಆದರೆಗೆ ಮರೆತು ಬಿಡುವೆನು ನಿನ್ನೋರ ಹುಡುಕುವೆನು ರೌಲದ ಸನಿ ಆ ನನಗೊಂದು ಕಬರ ತಲೆ ಅನ್ನೆಬಿ ಫಿಲ್ ಅರಬಿ ಶೂರೂರಲ್ಲಿ ಕಲ್ಬಿ ಶಂಸುಲ್ ಉದಾ ನೂರುಲ್ ವರಾ طلع النبي في العربي شرور القلب شمس الهدى نور الورى ಸಿದಿಕನಂತೆ ನಾನಲ್ಲ ಪ್ರೀತಿಗೇನು ಕಡಿಮೆಯೂ ಇಲ್ಲ ಶಂಶುದ್ಧ ಪ್ರೇಮ ನನ್ನಲ್ಲೂ ದವಾಮ ಮದೀನಕ್ಕೆ ಪತ್ರವ ಬರೆದೇನಾ ಅರಿಸಿ ಪಾಪಿಯ ಬಲದಿಗೆ ಕರೀರಿಯೋ ನಬಿಯೇ ಶೃಂಗಾರ ಸೌಂದರ್ಯ ರೌಲದ ಸೃಷ್ಟಿಗೆ ಚಿತ್ತಾರ ಸಿಗಬಹುದೇ ರೌಲದ ಸನಿ ಆ ಪಾಪಿಗೆ ಆಧಾರ ನಾ ಆದರೆಗೆ ಮರೆತು ಬಿಡುವೆನು ನಿನ್ನೋರ ಹುಡುಕುವೆನು ರೌಲದ ಸನಿ ಆ ನನಗೊಂದು ಕಬರ ವಸಂತದ ಆಗಮನ ಪ್ರೇಮದಲ್ಲಿ ತುಂಬಿ ಮನ ಮೋಹನ ರೋಮಾಂಚನ ಬಿಡಿಸಿದನು ಲಾಂಛನ ಹಬೀಬರ ರೌವನ ಪಾಲ ದೊರಕುವ ಪಾವನ ಸುಖ ದೊರಕುವ ಚಿಂತನ ಹಬೀಬರ ರೌವಯ ಬಲು ಧ್ಯಾನ ಸ್ವೀಕರಿಸಿ
ಎಬ್ಬಿಸಿ ಪಾಪಿಯ ಬಲದಿಗೆ ಕರೀರಿ ಓ ನಬಿಯೇ ಶೃಂಗಾರ ಸೌಂದರ್ಯ ರೌಲದ ಸೃಷ್ಟಿಗೆ ಚಿತ್ತಾರ ಸಿಗಬಹುದೇ ರೌಲದ ಸನಿ ಆ ಪಾಪಿಗೆ ಆಧಾರ ನಾ ಹೋದರೆ ಆದರೆಗೆ ಮರೆತು ಬಿಡುವೆನು ನಿನ್ನೋರ ಹುಡುಕುವೆನೋ ರೌಲದ ಸನಿ ಆ ನನಗೊಂದು ಕಬರ ಆ ಕೃತಜ್ಞತೆಗಳು. ಶಿವ ಎಂದರೆ ಭಯವಲ್ಲ, ಶಿವನ ನಾಮಕ್ಕೆ ಬೇರಾವುದು ಸಾಟಿ ಇಲ್ಲ. ಇದೀಗ ಶಿವನ ಹಾಡು ನಿಮ್ಮ ಮುಂದೆ ಹಾಡಲಿದ್ದಾರೆ 7ನೇ ತರಗತಿಯ ಭಾರವಿ ಕೆ ಭಟ್. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೆನಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದವ ಸವಿಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗನಕರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗನಕರ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ, ಕೈಲಾಸವದು ಸಿಗದಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಲ್ಲ ಸಂಬಂಧಗಳನ್ನು ಮೀರಿಸುವ ಸಂಬಂಧ ಯಾವುದು ಗೊತ್ತಾ? ಅದೇ ಸ್ನೇಹ. ಇದೀಗ 7ನೇ ತರಗತಿಯ ದೃಶ್ಯ ಇವರಿಂದ ರಕ್ತ ಸಂಬಂಧಗಳನ್ನು ಮೀರಿಸುವ ಹಾಡು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾಯ್ತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಇಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು, ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡೋ ತುಂಟತನವು ಸೇರಿ ನಮ್ಮ ಸಂಗಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ. ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ.
ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಧನ್ಯವಾದಗಳು. ಇದೀಗ ಫಾತಿಮತ್ಸನ ಅವರಿಂದ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಈ ಸುಂದರವಾದ ಹಾಡು ನಿಮ್ಮ ಮುಂದೆ. Kiss me, close your eyes. ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಬಲ್ಲೆ ನಿನ್ನೆಲ್ಲ ಪಿಸು ಮಾತು, ನನ್ನಲ್ಲಿ ನೀನಿರುವಾಗ ಇನ್ನೇಕೆ ರುಜುವಾತು. ನೆನಪಿನಲ್ಲೇ ನೀನೀಗ ಎಂದಿಗಿಂತ ಸನಿಹ, ಅಳಿಸಲಾರೆ ನಾನೆಂದು ಮನದ ಗೋಡೆ ಬರಹ. ಸಹಿಯಾದ ಮೇಲೆ ಸಹಗೀತೆಯೊಂದು ಮರೆಯಾಯಿತೇಕೆ ನೋಡು. ಇಲ್ಲೊಂದು ಸಾಲು ಅಲ್ಲೊಂದು ಸಾಲು ಬೆರೆತಾಗಲೇನು ಹಾಡು. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ.
ಹೂಮಾಲೆ ಕಣ್ಣಲ್ಲಿ ಕಣ್ಣಿಡು ನೀನು ಮತ್ತೆಲ್ಲ ಆಮೇಲೆ ಕಾಣಬಲ್ಲೆ ಕನಸಲ್ಲೂ ನಿನ್ನ ಹೆಜ್ಜೆ ಗುರುತು ಕೇಳಬೇಡ ಇನ್ನೇನು ನೀನು ನನ್ನ ಕುರಿತು ಎದೆಯಾಳದಿಂದ ಮೃದು ಮೌನ ಒಂದು ಕರೆವಾಗ ಜಂಟಿಯಾಗಿ ಇಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕೆ ಒಂಟಿಯಾಗಿ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಥ್ಯಾಂಕ್ ಯು. ಕೃತಜ್ಞತೆಗಳು. ವಿಘ್ನ ನಿವಾರಕ ಬುದ್ಧಿ ಪ್ರದಾತ ವಿದ್ಯೆಗೆ ಅಧಿಪತಿಯಾಗಿರುವ ಗಣೇಶನ ಹಾಡನ್ನು ಹಾಡಲು ಬರುತ್ತಿದ್ದಾರೆ 4ನೇ ತರಗತಿಯ ಚಂದನ್ ಕೃಷ್ಣ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ
ಹರುಷ ವರುಷ ಸುರಿಸುತ್ತ ಬಾ ಇಳೆಯಾತ ಹರುಷ ವರುಷ ಸುರಿಸುತ್ತ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಸಜ್ಜನರ ಸಂಘವದು ಹೆಜ್ಜೇನೂ ಸವಿದಂತೆ ಎಂಬ ಮಾತಿದೆ. ಒಬ್ಬ ಉತ್ತಮ ಸ್ನೇಹಿತನು ಒಂದು ಗ್ರಂಥಾಲಯಕ್ಕೆ ಸಮ. ನಾವು ಏನನ್ನೂ ಕಳೆದುಕೊಂಡ್ರೂ ಬೇಜಾರು ಮಾಡಲ್ಲ, ಆದರೆ ಸ್ನೇಹವನ್ನು ಕಳೆದುಕೊಳ್ಳೋಕೆ ತುಂಬ ನೋವಾಗುತ್ತೆ ಅಲ್ವಾ? ಇದೀಗ 7ನೇ ತರಗತಿ ಬೃಂದ ಇವರಿಂದ ಇನ್ನೂನು ಬೇಕಾಗಿದೆ ಒಲವು ಎಂಬ ಹಾಡು ನಿಮ್ಮ ಮುಂದೆ. ಒಲವು ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಸೋಕಿನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ, ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ. ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಸೋಕಿನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ. ಗೊಂಬೆ ಹೇಳುತ್ತೈತೆ ಎಂಬ ಸುಂದರವಾದ ಹಾಡನ್ನು ಹಾಡಲು ಬರುತ್ತಿದ್ದಾರೆ 6ನೇ ತರಗತಿಯ ಆರಾಧನಾ ಬಿ.
fly, I simply wing my... ಒಂದು ಅವಸ್ಥೆ ಮಾರ line a pen that lasts up to 36 hours because back wings are the... ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು. ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಹೇಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ.
ಕುಮಾರ ಧನ್ಯವಾದಗಳು. ಇದೀಗ ಒಂದು ಸುಂದರವಾದ ಜನಪದ ಗೀತೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಜಯಲಕ್ಷ್ಮಿ ಇವರಿಂದ. ನಂಗೆ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವಾ. ಒಬ್ಬಳೇ ನಾನೆಲ್ಲಿ ತಪ್ಪಿಪ್ಪುಗೊಂಡಿಹೆನೋ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವಾ. ನೀರಲೆಯ ನೆಗೆಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ, ಒಳ್ಳೆ ಘಮಗುಡತಿಯಲ್ಲೇ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ. ನೀರಲೆಯ ನೆಗೆಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ, ಘಮಗುಡತಿಯಲ್ಲ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ. ಒಬ್ಬಳೇ ನಾನೆಲ್ಲಿ ತಬ್ಬಿಬ್ಬುಗೊಂಡಿಹೆನೋ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಒಪ್ಪಿಸುವೆ ಹೂ ಹಣ್ಣು ಭಗವಂತ, ನೆಪ್ಪಿಲೆ ಹರಸು ನಗಿ ಇರಲಂತ. ಕರ್ಪೂರವ ಬೆಳಗುವೆ ದೇವನೇ, ತಪ್ಪದೇ ಬರಲೆನ್ನ ಗುಣವಂತ. ಒಪ್ಪಿಸುವೆ ಹೂ ಹಣ್ಣು ಭಗವಂತ, ನೆಪ್ಪಿಲೆ ಹರಸು ನಗಿ ಇರಲಂತ. ಕರ್ಪೂರವ ಬೆಳಗುವೆ ದೇವನೇ, ತಪ್ಪದೇ ಬರಲೆನ್ನ ಗುಣವಂತ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನು ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ.
ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ ಥ್ಯಾಂಕ್ ಯು. ಧನ್ಯವಾದಗಳು. ಸುಂದರವಾದ ಹೂಗಳೆಂದರೆ ಎಲ್ಲರಿಗೂ ಇಷ್ಟ. ಇದೀಗ ಅರಳದ ಮಲ್ಲಿಗೆ ಹಾಡು 7ನೇ ತರಗತಿಯ ದೀಕ್ಷಾ ಮತ್ತು ಅನನ್ಯ ಇವರಿಂದ. ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ, ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಹಸನವ ಸೇರಿದೆ, ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಳಿಗೆ, ಹರಗಿಳಿ ಮರೆಗಿಳಿ ಕುಳಿತಿರು ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ, ಕುರುಡರ ಜಗವೇ ಅರಳದ ಕಿರುಮಲ್ಲಿಗೆ, ಅಳುತ್ತಿದೆ ತುಸು ಮೆಲ್ಲಗೆ. ಕೇಳವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ, ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ, ಸುಟ್ಟಿದೆ ಬಾಳ ಬೇರು ಕಾಯೋರು ಇನ್ನು ಯಾರು, ಕಣ್ಣಲ್ಲೇ ಇರುವ ನೀರು ಧುಮುಕಬೇಕು ಜೋರು, ಅಳು ಅಳು ಹೊರ ಬರಲಿ ಎದೆಯ ಬಿಕಳಿಕೆ, ಅರಳದ ಕಿರುಮಲ್ಲಿಗೆ, ಆನಿದೆ ಮೈ ಮೈಲಿಗೆ, ಅರಿಯದ ಕಿರುಮಲ್ಲಿಗೆ, ಅಳುತ್ತಿದೆ ತುಸು ಮೆಲ್ಲಗೆ. ಧನ್ಯವಾದಗಳು. ಇದೀಗ ಸನ್ನಿಧಿ ಅವರಿಂದ ಒಂದು ತುಳು ಹಾಡು. ಡೆನ್ನಾನಾಡೆ ನಾನಾಡೆ 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 ನನ್ನಾಯೇ, ಡೆನ್ನಾನಾಡೆ ನಾನಾಡೆ 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 ನನ್ನಾಯೇ, ಡೆನ್ನಾನಾಡೆ ನಾನಾಡೆ 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 ನನ್ನಾಯೇ, ಡೆನ್ನಾನಾಡೆ ನಾನಾಡೆ 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 ನಾ
ನಡೆ ನನ್ನಾಯೇ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿட்டு ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿட்டு ಪಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಓ ಕೊನುಡು ಮಾಯೋಡೆ ಸಿರಿ ಪಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಓ ಕೊನುಡು ಮಾಯೋಡೆ ಸಿರಿ ಡೆನ್ನಾನ 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 ಡೆನ್ನನ್ನಾಯೇ ಡೆನ್ನಾನ 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 ಡೆನ್ನನ್ನಾಯೇ ಕೋಲ ಕಂಬುಲ ನಾಗ ತಂಬಿಲ ಅಂಕಾಯನದ ಬೂಡು ಕೋಲ ಕಂಬುಲ ನಾಗ ತಂಬಿಲ ಅಂಕಾಯನದ ಬೂಡು ತಾರೆ ಬಾರೆ ಪಲದಿಂಜಿ ಉರ್ಕರುಣ ಮದಿಮಾಲೆ ಸುರ್ಪೊದ ನಾಡು ತಾರೆ ಬಾರೆ ಪಲದಿಂಜಿ ಉರ್ಕರುಣ ಮದಿಮಾಲೆ ಸುರ್ಪೊದ ನಾಡು ಡೆನ್ನಾನ 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 ಡೆನ್ನನ್ನಾಯೇ ಡೆನ್ನಾನ 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 ಡೆನ್ನನ್ನಾಯೇ ಪಚ್ಚೆ ಪಚಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆ ತಾನಡಾವಳಿ ಪಚ್ಚೆ ಪಚಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆ ತಾ ನಡಾವಳಿ ಪಜ್ಜೆರಿಯೊಂದು ಐಸಿರದ ತಿಳಿಪು ತಿಳಿಕೆದ ಸವಾರಿ ಪಜ್ಜೆರಿಯೊಂದು ಐಸಿರದ ತಿಳಿಪು ತಿಳಿಕೆದ ಸವಾರಿ ಡೆನ್ನಾನ 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 ಡೆನ್ನನ್ನಾಯೇ ಡೆನ್ನಾನ 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 ಡೆನ್ನನ್ನಾಯೇ ಡೆನ್ನಾನ ಡೆನ್ನಾನ ಡೆನ್ನನ್ನಾಯೇ ಡೆನ್ನಾನ ಡೆನ್ನಾನ ಡೆನ್ನನ್ನಾಯೇ. ಧನ್ಯವಾದಗಳು. ಈ ಭೂಮಿ ಬಣ್ಣದ ಭೂಮಿ ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಜಯಲಕ್ಷ್ಮಿ ಟೀಚರ್ ಇವರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಹಾಡಿನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಆರಂಭ ಆಗಲಿದೆ. ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಒಂದು ಹಾಡು, ಆ ಬಳಿಕ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ, ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಹೋ 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 ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.
ತಾಯಿಯ ಋಣವ ಮರಿಬೇಡ ತಂದೆಯ ಒಲವ ಹಡೆದವರೇ ದೈವ ಕಣೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣೋ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಮರಿಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ಮಗು ಕಣೆ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಥ್ಯಾಂಕ್ ಯು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಶ್ರೀಮತಿ ವಿದ್ಯಾ ಆರ್ ಗೌರಿ, ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು, ಇದರ ಕಾರ್ಯದರ್ಶಿಗಳು, ಮಾಜಿ ಉಪಾಧ್ಯಕ್ಷರು, ನಗರಸಭೆ ಪುತ್ತೂರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಶಿಕಲಾ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಪುತ್ತೂರು ನಗರಸಭಾ ಕ್ಲಸ್ಟರ್. ಅದೇ ರೀತಿ ಶ್ರೀಮತಿ ವೇದಾವತಿ, ಸಂಘಟನಾ ಕಾರ್ಯದರ್ಶಿಗಳು, ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು. ಅದೇ ರೀತಿ ಶ್ರೀಮತಿ ಡಾರತಿ ಮೇರಿ ಡಿಸೋಜ, ನಿವೃತ್ತ ಶಿಕ್ಷಕಿ. ಶ್ರೀಯುತ ರಘುನಾಥ ರೈ, ನಿಕಟಪೂರ್ವ ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ. ಡಾಕ್ಟರ್ ವಿಜಯ ಸರಸ್ವತಿ, ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಇದರ ಮುಖ್ಯಸ್ಥರು. ಶ್ರೀಮತಿ ಲಿಡಿಯಾ ರಸ್ಕಿನ್ನ, ನಿವೃತ್ತ ಶಿಕ್ಷಕಿ. ಭಗಿನಿ ಪಿಲ್ಸಿ ಡಿಸೋಜ, ಬೆತ್ತನಿ ಹಿರಿಯ ಪ್ರಾಥಮಿಕ ಶಾಲೆ, ಪಾಂಗ್ಲಾಯಿ, ದರ್ಬೆ ಪುತ್ತೂರು. ಶ್ರೀಮತಿ ಮೇರಿ ಡಿಸಿಲ್ವ, ನಿವೃತ್ತ ಶಿಕ್ಷಕಿ, ಲಿಟಲ್ ಫ್ಲವರ್ ಶಾಲೆ, ದರ್ಬೆ ಪುತ್ತೂರು. ಶ್ರೀಮತಿ ಮೇಬಲ್ ಡಿಸೋಜ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪಾಪೆಮಜಲು, ಇಲ್ಲಿನ ಶಿಕ್ಷಕಿ, ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು. ಶ್ರೀಮತಿ ಪ್ರೆಸಿ ಲೋಬೋ, ನಿವೃತ್ತ ಶಿಕ್ಷಕಿ. ಶ್ರೀಮತಿ ಐರಿನ್, ನಿವೃತ್ತ ಶಿಕ್ಷಕಿ. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಅವರು.
ಶಾಲಾ ಸುರಕ್ಷಾ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಸತೀಶ್ ಆರ್ ಇವರನ್ನ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಇವರು ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ಆಲ್ ಸ್ಕೌಟ್ ಗೈಡ್ ಕಬ್ ಬುಲ್ಬುಲ್ ವೆಲ್ಕಮ್ ಕ್ಲಾಪ್ಸ್ ಗೋ. ಅದೇ ರೀತಿ ರಜಾಕ್ ಬಪ್ಪಳ್ಳಿಗೆ ಶೂಟ ರಜಾಕ್ ಬಪ್ಪುಳ್ಳಿಗೆ ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಇದರ ಸ್ಥಾಪಕಾಧ್ಯಕ್ಷರು ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮ ಭಗಿನಿ ಪ್ರಶಾಂತಿ BS ಮಾನ್ಯ ಸಂಚಾಲಕರ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಎಲ್ಲ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮ ಇದೀಗ ನೆರವೇರಲಿದೆ. ಸುದ್ಬಿಟ್ಟು ಎಲ್ಲ ಅತಿಥಿ ಬಂಧುಗಳನ್ನ ವೇದಿಕೆಗೆ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳು ಕೂಡ ಪೆವಿಲಿಯನ್ ಅಲ್ಲಿ ಕುಳಿತುಕೊಳ್ಳಬೇಕು. ಅದೇ ರೀತಿ ಮೇಲ್ಭಾಗದ ಧ್ವಜಸ್ತಂಭದ ಕಟ್ಟೆಯಲ್ಲಿ ಕುಳಿತಿರುವ ಸರ್ವರು ಕೂಡ ಕೆಳಭಾಗಕ್ಕೆ ಬರಬೇಕು. ಸಾಕಷ್ಟು ಸ್ಥಳ ಅವಕಾಶಗಳಿವೆ ಅನ್ನುವ ಕೋರಿಕೆಯನ್ನ ವ್ಯಕ್ತಪಡಿಸಿದ ಲಿಟಲ್ ಫ್ಲವರ್ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮೇಲೆ ಕೂತಿದ್ದೀರಿ. ಸೊ ದಯವಿಟ್ಟು ಕೆಳಭಾಗಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ಆಶಯದೊಂದಿಗೆ ಸೊ ದಯವಿಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳಲ್ಲಿ ಒಂದು ಮನವಿ, ನಮ್ಮ ಎದುರು ಭಾಗದ ರಸ್ತೆಗೆ ಅಡ್ಡಲಾಗಿ ಯಾರೂ ಕೂಡ ವಾಹನವನ್ನ ಪಾರ್ಕ್ ಮಾಡಬೇಡಿ ಅನ್ನುವ ಕೋರಿಕೆಯೊಂದಿಗೆ ಸದಬಿಟ್ಟು ಪೋಷಕರು ಇಲ್ಲಿಂದ ಮೇಲೆ ಹೋಗಬಹುದು. ಈ ಕಡೆ ಜಾಗ ಇದೆ, ಸದಬಿಟ್ಟು ಅಲ್ಲಿ ಶಿಕ್ಷಕರು ಸ್ಕೌಟ್ ಅಂಡ್ ಗೈಡ್ ಇಲ್ಲಿ ಕಳಿಸಿ. ಸೊ ಎಲ್ಲ ಪೋಷಕರು ಕೂಡ ನಮ್ಮ ವೇದಿಕೆಯ ಎಡಭಾಗದಲ್ಲಿ ಜಾಗ ಇದೆ, ಅಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನು ನೇರವಾಗಿ ಆರಂಭಿಸ್ತಾ ಇದ್ದೇವೆ. ಈ ಒಂದು ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳ ಬೆಳಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ತಿಳಿಸಿದ ಹಾಗೆ ತಾಲೂಕು ಮಟ್ಟದ ರ್ಯಾಲಿ ಪ್ರತಿ ವರ್ಷ ಸಂಘಟನೆಗೊಂಡಾಗ ಸೀಮಿತ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸುವುದಕ್ಕೆ ಅವಕಾಶ ಇರುವ ಕಾರಣ ನಮ್ಮ ಸಂಸ್ಥೆಯಲ್ಲಿ ಸುಮಾರು 352 ವಿದ್ಯಾರ್ಥಿಗಳು ಭಾರತ್ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಈ ಒಂದು ತಂಡದಲ್ಲಿ ಉಪಸ್ಥಿತರಿರುವ ಕಾರಣ ತಾಲೂಕು ಮಟ್ಟದ ರ್ಯಾಲಿಯನ್ನ ಯಾವ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆ ನಡೆಸ್ತದೆಯೋ ಅದೇ ಟೈಮ್ ಟೇಬಲ್ ಪ್ರಕಾರ ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ 10 ವರ್ಷಗಳಿಂದ ವರ್ಷದಿಂದ ವರ್ಷಕ್ಕೆ ವಿನೂತನವಾಗಿ ಆಚರಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಇದೆ. ಒಂದು ಸಂತಸದ ಸಂಗತಿ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಮಕ್ಕಳನ್ನು ಹೊಂದಿರುವ ಶಾಲೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ಒಂದು ಕಡೆಯಾದರೆ ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಮೇಲ್ಭಾಗದಲ್ಲಿದ್ದಂಥ ಕಾರ್ಯಕ್ರಮವನ್ನು ಈ ವರ್ಷ ಒಂದೇ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶಿಬಿರಾಗ್ನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಪುಟ್ಟ ಪ್ರಯತ್ನ ಎಲ್ಲ ಪೋಷಕರ ಸಹಕಾರದ ಮೇರೆಗೆ ಇವತ್ತು ಸುದ್ದಿ ಬಿಡುಗಡೆಯಲ್ಲಿ ಲೈವು ಕೂಡ ಆಗುವ ಮುಖೇನ ಈ ಕಾರ್ಯಕ್ರಮ ಇವತ್ತು ಬೆಳಗಿನಿಂದ ಆರಂಭಗೊಂಡು ನಾಳೆ ಮಧ್ಯಾಹ್ನದ ತನಕ ನಿರಂತರವಾದ ಸಮಯದ ಪಟ್ಟಿಯ ಮೂಲಕ ಸಾಗಿ ಬರುವುದಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಮೂಲ ಪ್ರೇರಕರು ಬಹುಶಃ ಈ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ಗೆ ನಮಗೆ ಒಂದು ಬೆನ್ನೆಲುಬಾಗಿ ನಿಂತು ಅವರು ಮುಖ್ಯ ಶಿಕ್ಷಕಿಯಾಗಿರುವಾಗ ನಂತರವೂ ಈಗ ಸಂಚಾಲಕಿಯಾಗಿಯೂ ಕೂಡ ನಮಗೆ ಬೆನ್ನು ತಟ್ಟು ಇದು ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುವಂಥ ನಮ್ಮ ಸಂಸ್ಥೆಯ ಸಂಚಾಲಕಿ ಭಗಿನಿ ಪ್ರಶಾಂತಿ BS ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್ಕಮ್ ಕ್ಲಾಪ್ಸ್ ಗೋ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ
ಮಾನ್ಯ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು. ಮೊನ್ನೆಯಿಂದ ಕರೆ ಮಾಡಿದ್ದೆ, ಅವರು ಬ್ಯುಸಿ ಇದ್ದರು, ಆದರೆ ಇವತ್ತು ಸಂಜೆ ಮತ್ತೆ ಕರೆ ಮಾಡಿ ಸರ್ ಬರಬೇಕು ಅಂತ ವಿನಂತಿಸಿಕೊಂಡಾಗ 15 ನಿಮಿಷಗಳ ಒಳಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪುತ್ತೂರು ತಾಲೂಕಿನ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ, ನಮ್ಮ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಕ್ಕೂ ಕೂಡ ಶುಭ ಹಾರೈಸುವುದಕ್ಕೆ ಬರ್ತೇನೆ ಅಂತ ಹೇಳಿ ಅವತ್ತು ಒತ್ತಡ ಇದ್ದರೂ ಕೂಡ ನಮಗೆ ವಿಶೇಷವಾಗಿ ಆಶೀರ್ವಾದವನ್ನು ನೀಡಿದಂಥ ವ್ಯಕ್ತಿ ನಮ್ಮ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಲೋಕೇಶ್ SR ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಪೋರ್ಟ್ ಆಗಿ ನಿಲ್ಲುವಂತಹ ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು ಇದರ ಕ್ರಿಯಾಶೀಲ ಕಾರ್ಯದರ್ಶಿಗಳು, ನಮ್ಮ ಶಾಲೆಯ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾ ಇರುವಂಥ ಶ್ರೀಮತಿ ವಿದ್ಯಾ R ಗಬ್ರಿ ಇವರಿಗೆ ಲಿಟಲ್ ಫ್ಲವರ್ ಶಾಲೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ಮೆಸೇಜ್ ಮಾಡಿದರೂ ಸ್ಪಂದಿಸುವಂತಹ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಶಶಿಕಲಾ ಮೇಡಮ್ ಅವರು. ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಸಪೋರ್ಟನ್ನು ಮಾಡುವಂತಹ ನಮ್ಮ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ವೆಲ್ಕಮ್, ಕ್ಲಾಪ್ಸ್ ಗೋ. ಮತ್ತೊರ್ವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಮತಿ ಮೇಬಲ್ ಡಿಸೋಜ, ಪುತ್ತೂರು ಸ್ಥಳೀಯ ಸಂಸ್ಥೆಯ ಕೋಶಾಧಿಕಾರಿಗಳು, ಪ್ರಿ LT ಪದವಿಯನ್ನು ಪಡ್ಕೊಂಡಿರುವ ಶ್ರೀಮತಿ ಮೇಬಲ್ ಟೀಚರ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜ್ಜಲು ಇಲ್ಲಿನ ಶಿಕ್ಷಕಿ. ಮೊನ್ನೆ ಕಾರ್ಯಕ್ರಮ ಆರಂಭ ಆದಾಗ ಒಂದು ಪೋಸ್ಟರನ್ನು ಮೇಡಮ್ಗೆ ಕಳಿಸಿದ ತಕ್ಷಣ ಮಾರನೇ ದಿನದ ಸಂಪೂರ್ಣ ತಿಂಡಿಯ ಒಂದು ಸ್ಪಾನ್ಸರ್ ನನ್ನ ಲೆಕ್ಕದ್ದು ಅಂತ ಹೇಳಿ ಸಪೋರ್ಟನ್ನು ಮಾಡಿದವರು ನಮ್ಮ ಮೇಬಲ್ ಟೀಚರ್ ಅವರು. ಸುಮಾರು 15,000ಕ್ಕಿಂತ ಹೆಚ್ಚು ವೆಚ್ಚದ ಒಂದು ನಾಳೆಯ ಬೆಳಗಿನ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಮೇಬಲ್ ಡಿಸೋಜ ಇವರಿಗೆ ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ತುತ್ತ ತುದಿಯಲ್ಲಿರುವವರು ಶ್ರೀಯುತ ರಜಾಕ್ ಬಪ್ಪಳಿಗೆ, ಅವರಿಗೆ ಪುತ್ತೂರಿನಲ್ಲಿ ಸೌಹಾರ್ದತೆಯ ರಾಯಭಾರಿ ಅಂತ ಹೇಳಿ ಕರೆಯುವಂಥದ್ದು ವಾಡಿಕೆ. ಬಹುಶಃ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಆಗುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಸಪೋರ್ಟನ್ನು ಮಾಡುವಂತಹ ವ್ಯಕ್ತಿ ರಜಾಕ್ ಬಪ್ಪಳಿಗೆ. ಕೊರೋನಾ ಕಾಲಘಟ್ಟದಲ್ಲಿ ಅನೇಕ ಸಾಮಾಜಿಕ ಸೇವೆಯನ್ನು ಮಾಡುವ ಮೂಲಕ ಮೊನ್ನೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಕೊಂಬೆಟ್ಟಿನಲ್ಲಿ ನಡೆದಾಗ ಅಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮನೆಯಲ್ಲಿ ಮಿಲ್ಕ್ ಶೇಕನ್ನು ಮಾಡಿಕೊಂಡು ಆ ಗ್ರೌಂಡಲ್ಲಿ ಹಂಚುತ್ತಿದ್ದರು. ಅಂಥ ಉದಾರ ವ್ಯಕ್ತಿತ್ವದ ವ್ಯಕ್ತಿ ಶ್ರೀಯುತ ರಜಾಕ್ ಬಪ್ಪಳಿಗೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ರಜಾಕ್ ಬಪ್ಪಳಿಗೆ ಇವರಿಗೆ ಗೌರವಪೂರ್ವಕ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಮತಿ ವೇದಾವತಿ. ಬೆಳಗಿನ ಕಾರ್ಯಕ್ರಮಕ್ಕೂ ಪ್ರೀತಿ ಇಟ್ಟು ಬಂದು ಸಂಜೆ ಕಾರ್ಯಕ್ರಮಕ್ಕೆ ಬರಬೇಕು ಮೇಡಮ್ ಅಂದಾಗ ನಮ್ಮ ಜೊತೆ ಸ್ಪಂದಿಸುವವರು. ಅವರ ಶಾಲೆಯಲ್ಲಿ ಕೂಡ ಅತ್ಯುನ್ನತವಾದ ತಾಲೂಕು ಮಟ್ಟದ ಒಂದು ರ್ಯಾಲಿಯನ್ನು ಕೂಡ ನಡೆಸಿಕೊಟ್ಟು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡುವ ಪುತ್ತೂರು ತಾಲೂಕಿನ ಸ್ಕೌಟ್ ಗೈಡ್ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಮೇಡಮ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಡಾರತಿ ಮೇರಿ ಡಿಸೋಜ, ಲಿಟಲ್ ಫ್ಲವರ್ ಶಾಲೆಯ ಸ್ಕೌಟ್ ಗೈಡ್ ಮತ್ತು ಕಬ್ ಬುಲ್ಬುಲ್ ಈ ಒಂದು ಬೀಜವನ್ನು ಬಿತ್ತಿದಂಥ ವ್ಯಕ್ತಿ. ಇವತ್ತು ನಿವೃತ್ತರಾಗಿದ್ದರು. ಸತತ 25 ವರ್ಷ ನಮ್ಮ ಶಾಲೆಯ ಬ್ಯಾಂಡನ್ನು ಮುನ್ನಡೆಸಿದವರು, ನಮ್ಮ ಶಾಲೆಯ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ತಂಡವನ್ನು ಮುನ್ನಡೆಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡಿ ಇಂಥ ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ಕೊಟ್ಟಿರುವಂಥ ನಿವೃತ್ತ ಶಿಕ್ಷಕಿಯಾದರೂ ಕೂಡ ಸದಾ ನಮ್ಮ ಜೊತೆ ಯೂನಿಫಾರ್ಮಲ್ಲಿ ಬಂದು ನಮ್ಮವರಾಗುವಂಥ ಶ್ರೀಮತಿ ಡಾರತಿ ಮೇರಿ ಡಿಸೋಜ ಇವರಿಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಯುತ ರಘುನಾಥ ರೈ, ನಿಕಟಪೂರ್ವ ಉಪಾಧ್ಯಕ್ಷರು. ಆದರಣೀಯ ಪ್ರೇಕ್ಷಕ ಬಂಧುಗಳೇ,
ಕಳೆದ ಸ್ಕೂಲ್ ಡೇಯ ಸಂದರ್ಭದಲ್ಲಿ ನಮ್ಮ ಇಡೀ ಮ್ಯಾನೇಜ್ಮೆಂಟೇ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಕಾರ್ಯವೈಖರಿಗೆ ಅಚ್ಚರಿಪಟ್ಟಿತ್ತು. ಅಷ್ಟರ ಮಟ್ಟಿಗೆ ನಮ್ಮ ಶಾಲೆಗೆ ಸಪೋರ್ಟನ್ನು ಮಾಡುವಂಥ ವ್ಯಕ್ತಿಗಳು ನಮ್ಮ ಕಾರ್ಯಕಾರಿ ಸಮಿತಿ. ಆದರೆ ಈ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ರಘುನಾಥ್ ರೈ ಅವರು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಮತ್ತೆ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಮತಿ ಮೇರಿ ಡಿಸಿಲ್ವಾ, ನಿವೃತ್ತ ಶಿಕ್ಷಕಿ. ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಸಪೋರ್ಟ್, ಒಂದು ದೇವರ ಆಶೀರ್ವಾದವನ್ನು ನಮಗೆ ಕೊಡುವವರು. ಮೇಡಮ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಲಿಡಿಯಾ ರಸ್ಕಿನ್ನ ನಮ್ಮ ಜೊತೆ ಪ್ರೀತಿ ಇಟ್ಟು ಕರೆಯನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕಾರ್ಯಕ್ರಮಕ್ಕೂ ಕೂಡ ಹೆಲ್ಪನ್ನು ಮಾಡಿರುವಂಥ ನಮ್ಮ ನಿವೃತ್ತ ಶಿಕ್ಷಕಿಯಾಗಿರುವ ಶ್ರೀಮತಿ ಲಿಡಿಯಾ ರಸ್ಕಿನ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮೇಡಮ್, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಿರಿಯರಾಗಿರುವಂಥ ಐರಿನ್ ಟೀಚರ್ ಅವರು ಇಲ್ಲಿಂದ ಮಂಗಳೂರಿಗೆ ಶಿಫ್ಟ್ ಆದರೂ ಕೂಡ ಶಾಲೆಯ ಮೇಲೆ ಪ್ರೀತಿ ಇಟ್ಟು, ನಮ್ಮ ಭಾಗ್ಯ ಏನು ಅಂತ ಕೇಳಿದರೆ ಶಾಲೆಯ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನು ಕೊಟ್ಟಾಗ ನಮ್ಮ ನಿವೃತ್ತರಾಗಿರುವ 15ರಿಂದ 20 ಶಿಕ್ಷಕರು ನಮ್ಮ ಬೆನ್ನ ಹಿಂದೆ ನಿಂತು ತಾಯಿಯ ರೂಪದಲ್ಲಿ ನಮಗೆ ಸಪೋರ್ಟನ್ನು ಮಾಡ್ತಾರೆ. ಐರಿನ್ ಟೀಚರ್ ಅವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ನಮ್ಮ ಜೊತೆ ಪೋಷಕರ ಪ್ರತಿನಿಧಿಯಾಗಿ ಡಾಕ್ಟರ್ ವಿಜಯ ಸರಸ್ವತಿ, ವಿವೇಕಾನಂದರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖ್ಯಸ್ಥೆಯಾಗಿ ತನ್ನ ಮಗನನ್ನು ತನ್ನ ಮಗಳನ್ನು ಇದೇ ಶಾಲೆಯಲ್ಲಿ ಬೋಧಿಸಿ ಕನ್ನಡ ಮಾಧ್ಯಮದಲ್ಲಿದ್ದರೂ ಕೂಡ ವೈದ್ಯಕೀಯ ಪದವಿಯನ್ನು ಪಡೆದುಕೊಳ್ಳುತ್ತಿರುವ ಅವರ ಮಗಳು, ಅವರ ಚಿಕ್ಕ ಮಗ ಭಾರವಿ ಕೂಡ ನಮ್ಮ ಶಾಲೆಯಲ್ಲೇ ಉಪಸ್ಥಿತರಿದ್ದಾರೆ. ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮದೇ ಸಂಸ್ಥೆ ಬೆತ್ತನಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿನ ಭಗಿನಿ ಫೆಲ್ಸಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಿಸ್ಟರ್, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಪೋರ್ಟನ್ನು ಮಾಡುವ 10 ಗಂಟೆಗೆ ಯಾವ ಸಿದ್ಧತೆ ಆಗಿದೆ ಇವೆಲ್ಲವುಗಳನ್ನು ವಿಮರ್ಶೆ ಮಾಡಿ ರಾತ್ರಿ ಹಗಲು ನಮ್ಮ ಜೊತೆ ಸಪೋರ್ಟ್ ಮಾಡುವಂಥ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಅವರು ಉಪಸ್ಥಿತರಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲೂ ಕೂಡ ಇಡೀ ಕಾರ್ಯಕಾರಿ ಸಮಿತಿ ನಮ್ಮ ಬೆನ್ನ ಹಿಂದೆ ನಿಂತಿತ್ತು. ಇವತ್ತು ಸುರಕ್ಷಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಆರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ. ಶಾಲೆಯ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಹೊಸತನಕ್ಕೆ ಜೋಡಿಸಿಕೊಂಡಾಗ ಸಂಪೂರ್ಣವಾದ ಸಪೋರ್ಟನ್ನು ಮಾಡಿ ಬೆಳಗಿನಿಂದ ಈ ತನಕ ಈ ಒಂದು ಶಿಬಿರಕ್ಕೆ ವಿಶೇಷವಾಗಿ ನಮ್ಮ ಸಂಸ್ಥೆ ಮುಖ್ಯ ಶಿಕ್ಷಕಿಯವರೇ ಒಂದು ಹೊಸತಾಗಿರ್ತಕ್ಕಂಥ ಹಾಡನ್ನು ಕ್ರಿಯೇಟ್ ಮಾಡಿಯೂ ಕೂಡ ನಮಗೆ ಸಪೋರ್ಟನ್ನು ಕೊಟ್ಟವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಶಾ BS ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಪೋಷಕರು ಮತ್ತು ಪ್ರೇಕ್ಷಕರು, ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೂ ಆರಕ್ಷಕ ಬಳಗಕ್ಕೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಇವತ್ತು 352 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಬರುವವರಿದ್ದೀರಿ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಇವತ್ತು ಸುದ್ದಿ ಬಿಡುಗಡೆಯ ವತಿಯಿಂದ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮವನ್ನು ಕೂಡ ಡಾಕ್ಟರ್ UP ಶಿವಾನಂದರ ನೇತೃತ್ವದಲ್ಲಿ ಉಚಿತವಾಗಿ ನೀಡುವ ಒಂದು ಪ್ರಮೇಯ. ಕಾರಣ, ಅವರ 3 ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಓದಿರುವ ಕಾರಣ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಒಂದು ಕೊಡುಗೆ ಅನ್ನುವಷ್ಟರ ಮಟ್ಟಿಗೆ ನಮಗೆ ಸಪೋರ್ಟನ್ನು ಮಾಡಿರುವ ಸುದ್ದಿ ಯೂಟ್ಯೂಬ್ ಚಾನೆಲಿನ ಡಾಕ್ಟರ್ UP ಶಿವಾನಂದ ಅವರಿಗೆ ಸೃಜನ್ ಬೂರುಬೈಲ್ CEO ಸುದ್ದಿ ಬಳಗ ಇವರಿಗೂ ಕೂಡ ಕೃತಜ್ಞತೆ ಮತ್ತು ಎಲ್ಲ ಸುದ್ದಿ ಬಳಗದ ಮಾಧ್ಯಮ ಪ್ರತಿನಿಧಿಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಮಾಡುವ ನಮ್ಮ ಶಾಲೆ ಎಲ್ಲ ಧರ್ಮ ಭಗಿನಿಯರಿಗೆ, ಪಕ್ಕದ ಬೆತ್ತನಿ ಸಂಸ್ಥೆಯ ಧರ್ಮ ಭಗಿನಿಯರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ, ಎಲ್ಲರಿಗೂ ಕೂಡ ಒಂದೇ ವೆಲ್ಕಮ್ ಕ್ಲಾಪ್ಸ್. ಜೋರಾಗಿ ವೆಲ್ಕಮ್ ಕ್ಲಾಪ್ಸ್ ಗೋ. ಎಸ್, ನಮ್ಮ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ನಾಯಕಿಯಾಗಿರುವ ಶ್ರೀಮತಿ ವಿಲ್ಮಾ ಟೀಚರ್
ಹಾಗೂ ದೀಕ್ಷಾ ಟೀಚರ್ ಅವರು ಎಲ್ಲ ಅತಿಥಿ ಬಂಧುಗಳಿಗೆ ಸ್ಕಾರ್ಪನ್ನು ತೊಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು. ಜೊತೆಗೆ ಮುಖ್ಯ ಶಿಕ್ಷಕಿಯವರು ಕೂಡ ಅವರ ಜೊತೆ ಸೇರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮುಖ್ಯ ಶಿಕ್ಷಕಿಯವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳಿಗೆ ಸ್ಕೌಟ್ ಗೈಡ್ ಕಬ್ಬುಲ್ಬುಲಿನ ನಿಯಮದ ಪ್ರಕಾರ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಮ್ಯೂಸಿಕ್. ಮೇಲ್ಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಕೆಳಭಾಗದಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇದೆ. ರಸ್ತೆಯಲ್ಲಿ ನಿಂತು ನೋಡುವವರಿಗೂ ಕೂಡ ಕುತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ತಮ್ಮನ್ನು ಬಳಭಾಗಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ನೇರವಾಗಿ ಮುಂದುವರಿಸ್ತಾ ಶಿಬಿರಾಗ್ನಿ ಮತ್ತೆ ಉದ್ಘಾಟನೆ ಆಗುತ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿರುವ ಪುತ್ತೂರು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದ ವೈಜ್ಞಾನಿಕ ಆಧುನಿಕತೆಗೆ ಒಳಗೊಂಡ ಹಾಗೆ ಸರ್ವರನ್ನ ಕೂಡ ಪ್ರೇರೇಪಿಸುವಂಥ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಲೋಕೇಶ್ SR ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಶಾಲಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ವಾರ್ಷಿಕ ಈ ಒಂದು ಸಮ್ಮೇಳನದ ವೇದಿಕೆ ಮೇಲಿರುವ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕಿಯಾಗಿರುವ ಭಗಿನಿ ಪ್ರಶಾಂತಿಯವರೇ, ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ಆರ್ ಗೌರಿಯವರೇ, ರಜಾಕ್ ಬಪ್ಪಳಿಗೆಯವರೇ, ಮೇಬಲ್ರವರೇ, ವೇದಾವತಿಯವರೇ, ಡೋರಿತಿ ಮೇರಿ ಸೋಜಾ ಅವರೇ, ರಘುನಾಥ್ ರೈ ಅವರೇ, ಶ್ರೀ ಪ್ರಕಾಶ್ ರವರೇ, ಹಾಗೂ PTA ಉಪಾಧ್ಯಕ್ಷರು, ಅಧ್ಯಕ್ಷರು, ಸುರಕ್ಷಾ ಸಮಿತಿಯ ಸದಸ್ಯರು, ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಒಂದು ಶುಭ ಸಂಜೆಯಲ್ಲಿ ಇಷ್ಟೊಂದು ನಮಗೆ ಕಾರ್ಯಕ್ರಮ ಗೊತ್ತಿಲ್ಲ. ನನಗೆ ಬಾಲಕೃಷ್ಣ ಅವರು ಫೋನ್ ಮಾಡಿದ್ದು ಒಂದು ಕಾರ್ಯಕ್ರಮ ಇದೆ, ತಾವು ಬರಬೇಕು. ನಾನು ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗಿ ಬರಬೇಕು 15 ನಿಮಿಷದಲ್ಲಿ ತಾವು ಬರಬೇಕು ಅಂದರೆ ನಾನು ಯಾವುದೋ ಒಂದು ಶಿಕ್ಷಕರ ತರಬೇತಿ ಇರ್ಬೋದು ಯಾವುದೋ ಅಂದ್ಕೊಂಡು ನಾನು ಇಲ್ಲಿ ಬಂದೆ. ಇಲ್ಲಿ ಮಕ್ಕಳ ಒಂದು ಕಾರ್ಯಕ್ರಮ, ಶಾಲಾ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ತುಂಬ ಸುಂದರವಾದ ಸಂಜೆಯಲ್ಲಿ ತಾವೆಲ್ಲ ಸೇರಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದ ಮುಂಭಾಗ ಇರುವ ಪೋಷಕ ವರ್ಗದವರೇ, ಪ್ರಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ ಮತ್ತು ವೇದಿಕೆ ಮೇಲಿರುವೆಲ್ಲ ಗಣ್ಯರೇ, ಬಹುಶಃ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಕೊಡ್ತಾ ಇದ್ದಾರೆ. ಶಾಲೆಗಳಲ್ಲಿ ನಾವು ಟ್ರೂಪನ್ನು ಮಾಡ್ತಾಯಿದ್ವಿ. ಕಳೆದ ಇದೇ ಒಂದು ಜಾಗದಲ್ಲಿ ನಿಮ್ಮದು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ವಿ. ನಿಮ್ಮ ಬಾಲು ತುಂಬ ಚೆನ್ನಾಗಿ ಮಾಡಿದರು ಮತ್ತು ರಾಜ್ಯ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದಾರೆ. ನಿಮ್ಮ ಶಾಲೆ ತುಂಬ ಈ ವರ್ಷ ನಾವು ಗುರುತಿಸ್ಕೊಂಡಿದ್ವಿ ತಮ್ಮ ಶಾಲೆನ, ಲಿಟಲ್ ಫ್ಲವರ್ ಶಾಲೆನ ಪುತ್ತೂರು ತಾಲೂಕಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಚ್ಚು ಕೆಲಸ ಮಾಡಿದ ಕಾರಣ ನಾವು ನಿಮ್ಮನ್ನು ಗುರುತಿಸ್ಕೊಂಡಿದ್ವಿ. ಅದೇ ರೀತಿ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲೂ ಸಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ತಾವು ಹಾಕ್ಕೊಂಡು ಮಾಡ್ತಾಯಿದ್ದೀರಾ. ತುಂಬ ಲೇಟ್ ಆಯಿತು. ನಾನು ಹೇಳಿದೆ ಡಿಸೆಂಬರ್ ಒಳಗಡೆ ಜನವರಿ ಒಳಗಡೆ ಆಗಬೇಕಾಗಿತ್ತು ಅಂದರು. ಇಲ್ಲ, ನಾವು ಫೆಬ್ರವರಿನಲ್ಲೇ ಮಾಡೋದು ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಇರಲಿ, ಬಹುಶಃ ಸ್ಕೌಟ್ ಆ್ಯಂಡ್ ಗೈಡ್ಸ್ ನಮ್ಮ ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನ ಕಲಿಸ್ಕೊಡೋ ಒಂದು ಸಂಸ್ಥೆ. ಬಹುಶಃ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಅವರು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕಂದ್ರೆ
ಯಾವುದೇ ಸ್ಕಿಲ್ ಇಲ್ದಲೆ ನಾವು ಡಾಕ್ಟ್ರ್ ಮಾಡಲಿಕ್ಕಾಗಲ್ಲ, ಇಂಜಿನಿಯರ್ ಮಾಡಲಿಕ್ಕಾಗಲ್ಲ. ಮಗುವಿಗೆ ಬರೀ ಪಠ್ಯವನ್ನೇ ಕೊಟ್ಟು ಪಠ್ಯ ವಸ್ತುವನ್ನೇ ಕೊಟ್ಟು ಇಷ್ಟಕ್ಕೆ ಸೀಮಿತ ಆದರೆ ಒಂದು ದಿನ ಆ ಮಗು ಎಲ್ಲಾದರೂ ಎಡವಿದಾಗ, ತಪ್ಪು ಮಾಡಿದಾಗ ಅದು ಸರಿಪಡಿಸ್ಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಆಗಲ್ಲ. ಮಗುಗೆ ಎಲ್ಲ ರೀತಿಯ ಕೌಶಲ್ಯಗಳು, ಕಷ್ಟಗಳು, ಸುಖ ಎಲ್ಲವನ್ನೂ ಅನುಭವಿಸ್ಬೇಕು. ಆ ಮಗುಗೆ ಹಸಿವೇ ಇಲ್ಲ ಅಂದರೆ ಹಸಿವಿನ ಬಗ್ಗೆ ನಾವು ಶಿಕ್ಷಕರಾಗಿ ಕ್ಲಾಸ್ ರೂಮಲ್ಲಿ ಹೇಳಿದಾಗ ಅದಕ್ಕೆ ಹೇಗೆ ಅರ್ಥ ಆಗುತ್ತೆ ಅಂತ ನಾವೇ ಕ್ವಶನ್ ಮಾರ್ಕ್ ಹಾಕ್ಬೇಕು. ಬಿಸಿಲಲ್ಲಿ ಇದ್ದಾಗ ಏನೆಲ್ಲ ಆಗ್ತದೆ, ದೇಹದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ಮಗುಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಎ ಸಿ ರೂಮಲ್ಲಿ ಕೂರಿಸಿ ಮಗುಗೆ ಬಿಸಿಲಲ್ಲಿ ನಿಂತಾಗ ಈಗ ಆಗುತ್ತೆ ಅಂತ ಹೇಳಿದರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಪೂರ್ಣವಾಗಿ ಮಗುವಿನಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸುತ್ತೆ, ನಾಯಕತ್ವ ಗುಣಗಳನ್ನು ಅಲ್ಲಿ ತುಂಬಿಸುತ್ತೆ. ಯಾವ ಮಗುಗೆ ಮುಂದೆ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೋ ಖಂಡಿತ ಆ ಸ್ಕೌಟ್ ಆ್ಯಂಡ್ ಗೈಡ್ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮತ್ತು ಜೊತೆಗೆ ಇಂಪಾರ್ಟೆಂಟಾಗಿ ಮಗು ಕ್ಲಾಸ್ ರೂಮಲ್ಲಿ ಕಲಿಯೋಕ್ಕಿಂತ ಔಟ್ಡೋರಲ್ಲಿ ಕಲಿಯುತ್ತಲ್ಲ ಅದು ತುಂಬ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಿಮಗೆ ಗೊತ್ತಿದೆ, ಎಲ್ಲ IT ಕಂಪ್ನಿಗಳಿರ್ಬೋದು, ಕಂಪ್ಯೂಟರ್ ಇದರಲ್ಲಿ ಸಾಕಷ್ಟು ಹೆಸರು ಪಡ್ತಾ ಇದ್ದಾರೆ ಮತ್ತು ಎಷ್ಟು ಸಂಬಳ ಪಡೀತಾ ಇದ್ದಾರೆ ಅಂತ ನಿಮಗೆ ಗೊತ್ತು. IT ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಹುದ್ದೆಗಳು ದೊರೀತಾ ಇದ್ದು ಗೊತ್ತು ನಿಮಗೆ. ಆ ಮಕ್ಕಳು AC ರೂಮಲ್ಲಿ ಕಲಿತು AC ರೂಮಲ್ಲೇ ಕೆಲಸ ಮಾಡಬೇಕಾದ್ರೆ ಅವ್ರದ್ದು ಪ್ರಾಬ್ಲಮ್ ಏನಿದೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ನಮಗೆ ಒಂದೇ ಕ್ಷೇತ್ರದಲ್ಲಿ ನಾವು ಈಗ ಹೋಗಿ ಅಂತ ನಾವು ಹೇಳಲ್ಲ, ಡಾಕ್ಟ್ರೇ ಆಗಿ ಇಂಜಿನಿಯರ್ ಆಗಿ ಅಂತ ಒಂದೇ ರೂಟಲ್ಲಿ ನಾವು ಹೇಳ್ತಾ ಇಲ್ಲ. ಮಗುಗೆ ಯಾವ ಕ್ಷೇತ್ರದಲ್ಲಿ ಇಷ್ಟ ಆಗ್ತದೆ, ಅದಕ್ಕೆ ಪೊಲೀಸ್ ಆಗಬೇಕನ್ನೋ ಆಸೆ ಇರ್ತದೆ, ಅದರಲ್ಲಿ ದೊಡ್ಡದಾಗಿ ಕನಸ್ಕೊಂಡಪ್ಪ ನೀನು IPS ಆಗು ಅಂತ ಹೇಳ್ತೀವಿ. ಇವಾಗ ಆಡಳಿತಾತ್ಮಕ ವಿಚಾರಗಳಲ್ಲಿ ದೊಡ್ಡ ಅಧಿಕಾರಿ ಆಗಬೇಕಂದ್ರೆ IAS ಆಗಪ್ಪ ಅಂತ ಹೇಳ್ತೀವಿ. ಡಾಕ್ಟ್ರ್ ಆಗಬೇಕಾ, ಒಳ್ಳೆ ದೊಡ್ಡ ಡಾಕ್ಟ್ರ್ ಆಗು. ಇಂಜಿನಿಯರ್ ಆಗಬೇಕಾ, ಒಳ್ಳೆ ದೊಡ್ಡ ಇಂಜಿನಿಯರ್ ಆಗು. ಇದಕ್ಕೆ ನಾವೇನು ಮಾಡಬೇಕು? ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಏನಂದರೆ ನೋಡ್ರಪ್ಪ, ದೇವಸ್ಥಾನಕ್ಕೆ ಹೋಗ್ತೀರಾ, ಚರ್ಚ್ಗೆ ಹೋಗ್ತೀರಾ, ಮಸೀದಿಗೆ ಹೋಗ್ತೀರಾ, ದೇವ್ರ ಹತ್ರ ಗೊಳೋ ಅಂತ ನೀವು ಹೇಳ್ತೀರಾ. ಕಾರಣ, ದೇವ್ರ ಹತ್ರ ಹೋಗಿ ನಾವು ಕೇಳೋದಿಷ್ಟೇ, ನಮಗೆ ಸಾಕಷ್ಟು ಅದು ಕೊಡಪ್ಪ, ದುಡ್ಡು ಕೊಡು, ಆಸ್ತಿ ಕೊಡು, ಕಾರ್ ಕೊಡು, ಬಂಗ್ಲೆ ಕೊಡು ಅಂತ ಎಲ್ಲ ಕೇಳ್ತೀವಿ. ಬಟ್ ಆದರೆ ನೀನು ಆ ರೀತಿ ಮಾಡಬೇಡ. ನಿನಗೆ ಏನು ಕೆಲಸವನ್ನು ವಹಿಸಿದರೆ ಅದ್ರ ಪ್ರಾಮಾಣಿಕವಾಗಿ ನೀನು ಮಾಡು, ನಿನಗೇನು ಬೇಕದೆಲ್ಲ ನಿನ್ನ ಕಾಲು ಬಂದು ಬೀಳ್ತದೆ. ಸೊ ಮಕ್ಕಳಿಗೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ವಹಿಸಿರುವ ಕೆಲಸ ಓದೋ ಕೆಲಸ ಅಷ್ಟೇ. ನೀವು ಪ್ರಾಮಾಣಿಕವಾಗಿ ಎಕ್ಸಲೆಂಟಾಗಿ ಓದಿದೆ ಆದರೆ ನಿಮಗೆ ಏನು ಬೇಕದೆಲ್ಲೋ ನಿಮ್ಮಲ್ಲೇ ಬಂದು ಬೀಳ್ತದೆ. ನಾವು ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ನಮಗೆ ಪ್ರಿನ್ಸಿಪಾಲ್ ಹೇಳ್ತಾಯಿದ್ರು, 50% ತೆಗಿ, ನೀನು 50% ತೆಗೆದ್ರೆ ನಿನಗೆ ಸರ್ಕಾರಿ ಕೆಲಸ ಸಿಗ್ತದೆ ಅಂತ ಹೇಳ್ತಾಯಿದ್ರು. ನಾವೆಲ್ಲ ಜಸ್ಟ್ ಪಾಸ್ಗೆ ಹೋಗ್ತಾ ಇದ್ದಾಗೆಲ್ಲ ನಾವೆಲ್ಲ ಇಷ್ಟೊಂದು 70, 80, 90 ಮಾರ್ಕ್ಸ್ ತೆಗಿಬೇಕು ಅಂತ ತಲೆನೇನಿರಲಿಲ್ಲ. SLC ಆಯಿತು, PUC ಆಯಿತು, ಡಿಗ್ರಿ ಲೈನಲ್ಲಿ ಡಿಗ್ರಿ ಯಾವುದೋ ಓದಬೇಕಾದ್ರೆ ನಮಗೆ ಮಾರ್ಗದರ್ಶನ ಇಲ್ಲ. ಇವತ್ತು ನಾವು ಮಕ್ಕಳಿಗೆ ಹೇಳ್ತಾ ಇರೋದು ಇಷ್ಟೇ, ಮಕ್ಕಳ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಕಾಂಪಿಟೇಟಿವ್ ವರ್ಲ್ಡಲ್ಲಿದ್ದೀವಿ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಗೆಲ್ಲಬೇಕು ಅಂದರೆ ಎಲ್ಲ ಸ್ಕಿಲ್ಗಳನ್ನ ನೀವು ಅಲ್ಲಿ ಬಳಸಬೇಕಾಗ್ತದೆ. ಒಂದೇ ಸ್ಕಿಲ್ ಅಲ್ಲ, ಎಲ್ಲ ಸ್ಕಿಲ್ಗಳನ್ನು ಹಾಕಿದರೆ ಮಾತ್ರ ಬದುಕಿನಲ್ಲಿ ಪಾಸ್. ನಾವು ಎಜುಕೇಷನಲ್ಲಿ ನಾವು ಎಲ್ಲ ಪಾಸ್ ಆಗಬೇಕು ಅಂದರೆ ಇದು ಒಂದು ಪಾರ್ಟ್. ಸೊ ಇಂಥ ಒಂದು ಪಾರ್ಟಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ಮಕ್ಕಳು ಮೇಯ್ನ್ ಇಂಪಾರ್ಟೆಂಟ್ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಮಕ್ಕಳಿಗೆ ಒಳ್ಳೆ ಶಿಸ್ತು, ಸಂಯಮ ಮತ್ತು ಅವ್ರಿಗೆ ಭಯ ಹೋಗ್ಲಾಡಿಸುತ್ತೆ, ಒಂದು ಧೈರ್ಯ ಬರ್ತದೆ. ಇವೆಲ್ಲ ಈ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಲಿಸೋದ್ರಿಂದ ಪೋಷಕರು ತಾವೇನು ತಮ್ಮ ಮಕ್ಕಳಿಗೆ ಸಹಕಾರ ಕೊಡ್ತಾ ಇದ್ದೀರಾ, ನಮ್ಮ ಶಿಕ್ಷಕರು ನಾವೇನು ಮಕ್ಕಳನ್ನ ಟ್ರೂಪ್ ಮಾಡಿ ಕೆಲವು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ಜೀವನ ಕೌಶಲ್ಯಗಳನ್ನ ಕಲಿಸಲಿಕ್ಕೆ ಪೂರಕವಾಗಿ ಶಿಕ್ಷಕರು ಏನು ನಮಗೆ ಕೆಲಸ ಮಾಡ್ತಾಯಿದ್ದಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪೋಷಕರಾಗಿ ಆ ಶಿಕ್ಷಕರಿಗೆ ನಾವು ಸಹಕಾರ ಕೊಡಬೇಕು, ಆ ಗೈಡ್ಸ್ ಟೀಚರ್ಗೆ ನಾವು ಸಹಕಾರ ಕೊಡಬೇಕು. ಮಕ್ಕಳನ್ನೂ ಸಹ ನಾವು ಉತ್ತಮವಾಗಿ ಬೆಳೆಸಬೇಕಾದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಯಾಕೆಂದರೆ ನೀವು ಪ್ರತಿಯೊಬ್ಬ ಪೋಷಕರು ಸುಮ್ಮನೆ ಯಾರು ಶಾಲೆಗೆ ಕಳಿಸ್ತಾ ಇಲ್ಲ. ಕಳಿಸ್ಬೇಕಾದ್ರೆ ತನ್ನ ಮಗುವಿನ ಮೇಲೆ, ತನ್ನ ಮಗಳ ಮೇಲೆ, ತನ್ನ ಮಗನ ಮೇಲೆ ಅಪಾರವಾದ ಕನಸುಗಳನ್ನ ತಾವು ಇಟ್ಕೊಂಡಿದ್ದೀರ.
ಯಾರೂ ಕನಸಿಲ್ದಲೇ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಆ ಕನಸುಗಳು ಈಡೇರಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣನ ಕೊಡಬೇಕು ಮತ್ತು ಕೊಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಮಕ್ಕಳ ಶಿಕ್ಷಣವನ್ನು ಯಾರು ಕಸಿದ್ಕೊಳ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ಮೊಬೈಲ್ ಒಂದು ಭೂತ ನಮ್ಮ ಮಕ್ಕಳ ಶಿಕ್ಷಣವನ್ನು ಒಂದು 10-20% ಕಸಿದುಕೊಳ್ಳುವಲ್ಲಿ ಅದು ಸಫಲ ಆಗ್ತಾ ಇದೆ. ಕಾರಣ ಇಷ್ಟು, ಹಿಂದಿನ ಕಾಲದಲ್ಲಿ ಯಾವುದೂ ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಏನೋ ಒಂದು ರೇಡಿಯೋ ಕೇಳ್ತಾಯಿದ್ರು, ಅದರಲ್ಲೋ ಜಾನಪದ ಹಾಡೋ ಆ ಸಿನಿಮಾ ಹಾಡುಗಳು ಬರ್ತಾಯಿದ್ರು, ಅದು ಗುನ್ಕೊಂಡು ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಾವು ವಯಸ್ಕರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಒಂದು ಮನೆಯಲ್ಲಿ ಈಗ ಗಂಡ ಹೆಂಡ್ತಿ ಇದ್ದಾರೆ, 2 ಮಕ್ಕಳಿದ್ದಾರೆ ಅಂದರೆ 4 ಜನಕ್ಕೆ ಮೊಬೈಲ್ ಇದೆ ನಮ್ಮಲ್ಲಿ. 4 ಜನ ಅವ್ರ ಮನೆಗಳಿಗೆ ನೀವೇನಾದರೂ ಅಪ್ಪಿತಪ್ಪಿ ಹೋದರೆ 4 ಜನ ನೀವು ಯಾರು ಬಂದರು ಅಂತ ಅದು ನೋಡ್ಲಿಕ್ಕೆ ಹೋಗಲ್ಲ. ಹೆಂಡ್ತಿ ಒಂದು ಕಡೆ ಮೊಬೈಲ್ ನೋಡ್ತಾ ಇರ್ತಾಳೆ, ಗಂಡ ಒಂದು ಕಡೆ ಮೊಬೈಲ್ ಇರ್ತಾನೆ, ಮಕ್ಕಳು ಒಂದು ಕಡೆ ಮೊಬೈಲ್. ಆದರೆ ಮುಂದಿನ ದಿನಗಳಲ್ಲಿ ಮೊಬೈಲಿಂದ ನಾವೆಷ್ಟು ಯಾವ ಹಂತಕ್ಕೆ ತಲುಪ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಾಯಿಲ್ಲ. ಸೊ ಇವತ್ತು ನಮಗೆ ಮಕ್ಕಳಿಗೆ ಮೇಯ್ನ್ ಇಂಪಾರ್ಟೆಂಟ್ ಈ ಮೊಬೈಲ್ ನೋಡೋದ್ರಿಂದ, ಅದನ್ನು ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಎಷ್ಟೇ ಉತ್ತಮವಾದ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ಮನೆಗೆ ಕಳಿಸಿದರೆ ಒಂದು 15-20 ನಿಮಿಷದಲ್ಲಿ ಮೊಬೈಲ್ ನೋಡೋದ್ರಿಂದ ನಾವು ಕಳಿಸಿಕೊಟ್ಟಂಥ ಕ್ವಾಲಿಟಿ ಎಜುಕೇಷನ್ ಏನಿದೆ ಇಲ್ಲಿ ಚೆನ್ನಾಗಿ ಮಾಡಿದಂಥ ಪಾಠ ಆಟೋಮೆಟಿಕ್ಲಿ ಮರೆತೋಗ್ತದೆ. ಸೊ ಹಾಗಾಗಿ SLC PUC ಓದ್ತಾರೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಹೇಳೋದಿಷ್ಟೇ, ನಮಗೆ ಪರೀಕ್ಷೆಗಳ ಹತ್ರ ಬರ್ತಾಯಿದೆ, ತಾವು ದಯಮಾಡಿ ಮಕ್ಕಳಿಗೆ ಮೊಬೈಲ್ಗಳನ್ನ ದೊರೆಯದಂತೆ ಮಾಡಿ. ಮೊಬೈಲ್ ಖಂಡಿತ ಯೂಸ್ಫುಲ್, ನಾನು ಯೂಸ್ಫುಲ್ ಅಂತ ಹೇಳ್ತಾ ಇಲ್ಲ, ಅದನ್ನು ಒಳ್ಳೇದಕ್ಕೆ ಬಳಸ್ಬೋದು, ಬೇರೆದಕ್ಕಾದ್ರು ಬಳಸ್ಬೋದು. ಸೊ ಮಕ್ಕಳು ಒಳ್ಳೇದಕ್ಕೆ ಬೆಳೆಸೋದಾದ್ರೆ ಯೂಟ್ಯೂಬಲ್ಲಿ ಖಂಡಿತ 6 ಜನ ಶಿಕ್ಷಕರು ನಮ್ಮಲ್ಲಿ ಇದ್ದಂಗೆ, ನಿಮ್ಗೆ ಏನು ಬೇಕು, ಯಾವುದೋ ಒಂದು ಪ್ರಮೇಯ ಅರ್ಥ ಆಗ್ತಾಯಿಲ್ಲ, ಥಿಯರಮ್ಸ್ ಅರ್ಥ ಆಗ್ತಾಯಿಲ್ಲ ಅಂದರೆ ಖಂಡಿತ ಓಪನ್ ಆಗ್ತದೆ. ಒಂದು ಸರಿ ನೀವು ಅಲ್ಲಿ ಬಂದು ಟೀಚರ್ ಪಾಠ ಮಾಡ್ತಾರೆ ನೋಡ್ಬೋದು. ಸೊ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ಮಕ್ಕಳಲ್ಲಿ ಕಡ್ಡಾಯವಾಗಿ ಅವ್ರ ಫೋನ್ಗಳಲ್ಲಿ ಈ ಫೇಸ್ಬುಕ್ ಇರ್ಬೋದು ಅಥವಾ ವಾಟ್ಸಪ್ಗಳಂಥ ಆ್ಯಪ್ಗಳಿದ್ರೆ ಅವುಗಳನ್ನ ಡಿಲೀಟ್ ಮಾಡಿ ಮಕ್ಕಳಿಗೆ ಬೇಕಾದ್ರೆ ಮೊಬೈಲ್ ಕೊಡಿ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ರಿ. ಪುಸ್ತಕಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಪುಸ್ತಕಗಳನ್ನ ನಮ್ಮ ಮಕ್ಕಳು ಓದಬೇಕು. ಮಕ್ಕಳಿಗೆ ಏನಾಗಿದೆ ಅಂದರೆ ಒಂದು ದಹನ ಹೆಚ್ಚಿಸ್ಬೇಕಾಗಿದೆ, ನಾವೊಂದು ಬೆಂಕಿಯ ಕಿಚ್ಚನ್ನು ಹೆಚ್ಚಿಸ್ಬೇಕಾಗಿದೆ. ಸೊ ಬೆಂಕಿ ಕಿಚ್ಚು ಎಲ್ಲಿವರೆಗೂ ಹೆಚ್ಚಿಸಲ್ಲ ಅದು ಉರಿಯೋದಿಲ್ಲ, ಸಣ್ಣದಾಗಿ ಉರಿಯುತ್ತೆ, ಹಾಗೆ ಉರಿತಾ ಇರುತ್ತೆ. ಅದನ್ನು ದೊಡ್ಡದಾಗಿ ಉರಿಲಿಕ್ಕೆ ಒಂದಿಷ್ಟು ಬೆಂಕಿ ಹಾಕಬೇಕು. ಮಕ್ಕಳಲ್ಲಿ ಆ ಹುಚ್ಚನ್ನು ಹೆಚ್ಚಿಸ್ಬೇಕು. ಓದುವ ಹುಚ್ಚನ್ನು ನಾವು ಹೆಚ್ಚಿಸಿದೆ ಆದರೆ ಅವು ಖಂಡಿತ ಏನು ಬೇಕು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಲಿಟಲ್ ಫ್ಲವರ್ ಶಾಲೆ ತುಂಬ ಅತ್ಯುತ್ತಮವಾಗಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದೆ. ಒಳ್ಳೆಯ ಶಿಕ್ಷಕರಿದ್ದಾರೆ, PT ಮಾಸ್ಟರ್ ಇದ್ದಾರೆ, ಮತ್ತು ಹೆಡ್ ಮಾಸ್ಟರ್ ಇದ್ದಾರೆ, ಮತ್ತು ಒಳ್ಳೆಯ ಸಂಚಾಲಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆಯ ವ್ಯವಸ್ಥಿತವಾಗಿ ಆಟದ ಮೈದಾನ ಇರ್ಬೋದು, ಕೊಠಡಿ ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿದೆ. ಹಾಗಾಗಿ ಈ ವರ್ಷ ಅವರು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದು ಒಂದು ದೊಡ್ಡ ವಿಚಾರ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಈ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದಾರೆ, ಅದನ್ನು ಮಕ್ಕಳು ಸದುಪಯೋಗ ಪಡ್ಕೋಬೇಕು. 2 ದಿನಗಳ ಕಾಲ ಯಾವ ರೀತಿ ನಿಮಗೆ ಔಟ್ಡೋರ್ ಕಾರ್ಯಕ್ರಮಗಳನ್ನ ಅಡ್ವೆಂಚರ್ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ, ಅದರಲ್ಲಿ ಭಾಗವಹಿಸಿ ಖುಷಿಪಡಿ, ಎಂಜಾಯ್ ಮಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಿ, ಮತ್ತು ಶಿಕ್ಷಣಕ್ಕೂ ಅಷ್ಟೇ ಒತ್ತನ್ನು ಕೊಟ್ಟು ಈ ವರ್ಷ ಚೆನ್ನಾಗಿ ಓದಬೇಕು, ಒಳ್ಳೆ ಫಲಿತಾಂಶ ಬರಬೇಕು ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇನ್ನೊಮ್ಮೆ ಆಶಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೃತಜ್ಞತೆಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ. ಪ್ರೇಕ್ಷಕರಿಗೆ ಸ್ಟೇಜಲ್ಲಿ ಉದ್ದ ಜನ ಇದ್ದಾರೆ, ಸಭಾ ಕಾರ್ಯಕ್ರಮ 2 ಗಂಟೆ ಹೋಗುತ್ತಾ ಅಂತ ಪ್ರಶ್ನಾರ್ಥಕ ಚಿಹ್ನೆ ಕಾಡಬಹುದು. ಆದರೆ ಸೀಮಿತ ಸಂಖ್ಯೆಯಲ್ಲಿ 20 ನಿಮಿಷದ ಒಳಗೆ ಇದನ್ನು ಮುಗಿಸುವ ಜವಾಬ್ದಾರಿ ನಮ್ಮದು. ಅದರಿಂದ ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರು ಇದರ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ವಿದ್ಯಾ ಆರ್ ಗೌರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ರಿಗೂ ಸ್ಕೌಟ್ ಗೈಡ್ ವಂದನೆಗಳು. ವೇದಿಕೆಯ ಮೇಲೆ ಇರುವಂಥ ನಮ್ಮ BO ಸಾಹೇಬರಾದ ಲೋಕೇಶ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮ ಸಿಸ್ಟರ್ ಪ್ರಶಾಂತಿ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಸೇರಿದಂಥ ಸ್ಕೌಟ್ ಗೈಡ್ ಮಿತ್ರರೇ ಹಾಗೂ ಪೋಷಕರೇ ಹಾಗೂ ಆಹ್ವಾನಿತರೇ ಮತ್ತು ನಮ್ಮ ಮಾಧ್ಯಮದ ಮಿತ್ರರೇ, ಇವತ್ತು ಸ್ಕೌಟ್ ಗೈಡ್ ಕಾರ್ಯಕ್ರಮವನ್ನು ಒಂದು ಮೇಳವನ್ನು ನಮ್ಮ ಲಿಟಲ್ ಫ್ಲವರ್ ಶಾಲೆ ಆಯೋಜಿಸಿದೆ. ಪ್ರತಿ ವರ್ಷ ಇವರು ಆಯೋಜಿಸ್ತಾ ಇದ್ದಾರೆ, ಭಾರಿ ಚೆನ್ನಾಗಿ ಆಯೋಜಿಸ್ತಾರೆ. ಫಸ್ಟ್ ನಮ್ಮ ಇಡೀ ತಾಲೂಕಲ್ಲೇ ಅಥವಾ ನಮ್ಮ ಜಿಲ್ಲೆಯಲ್ಲೇ ಹೇಳ್ಬೋದು, ಫಸ್ಟ್ ಮಾಡುವವರು ನಮ್ಮ ಲಿಟಲ್ ಫ್ಲವರ್ ಶಾಲೆ. ಅವರಿಗೆ ಖಂಡಿತ ಈ ಒಂದು
ದಿವಸ ನಾನು ಅಭಿನಂದಿಸಲೇಬೇಕು. ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಬರ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ತುಂಬ ಚೆನ್ನಾಗಿ ಆಯೋಜಿಸ್ತಾ ಇದ್ದಾರೆ. ಈ ಆಯೋಜಕರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಶಾಲೆಯೇ ಒಂದು ಪ್ರೇರಣೆ. ಈ ಒಂದು ಚಟುವಟಿಕೆಗಳಲ್ಲಿ, ಸ್ಕೌಟ್ ಗೈಡ್ ಚಟುವಟಿಕೆಗಳಲ್ಲಿ ಇಡೀ ಒಂದು ತಾಲೂಕಿಗೆ ಒಂದು ಪ್ರೇರಣೆ ಅಂತ ಹೇಳಿದರೆ ನಮ್ಮ ಲಿಟಲ್ ಫ್ಲವರ್ ಶಾಲೆ. ನಾಳೆ ಅಥವಾ ಇವತ್ತು ರಾತ್ರಿಯೇ ನನಗೆ ಫೋಟೋಸ್ ಬರ್ತದೆ, ನಾನು ನಮ್ಮ ಗ್ರೂಪಲ್ಲಿ ಹಾಕ್ತೇನೆ, ಅದಕ್ಕೆ ಒಂದಿಷ್ಟು ಸಾವಿರಾರು ಲೈಕ್ಸ್ ಬರ್ತದೆ. ಹಾಗೂ ಅದರ ಹಾಗೆ ನಾವು ಕೂಡ ಮಾಡಬೇಕು ಅಂತ ಹೇಳುವ ಒಂದು ಪ್ರೇರಣೆ ಎಲ್ಲ ಟೀಚರ್ಗಳಿಗೂ ಸಹ ಬರ್ತದೆ. ಅದಕ್ಕೆ ಕೂಡ ನಿಮ್ಮ ಶಾಲೆಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳು. ಸ್ನೇಹಿತರೆ, ಸ್ಕೌಟ್ ಗೈಡ್ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಒಂದು ಅತ್ಯುತ್ತಮವಾದ ಒಂದು ಸಂಸ್ಥೆ ಅಂತ ಹೇಳ್ಬೋದು. ನಮ್ಮ ಮಾಮೂಲಿ ಶಿಕ್ಷಣಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬರೀ ಪಾಠ್ಯ ಪುಸ್ತಕಗಳ ಬಗ್ಗೆ ಹಾಗೂ ಸಿಲೆಬಸ್ನಿಗೆ ಹೆಚ್ಚು ಒತ್ತು ಕೊಡ್ತೇವೆ. ಮೌಲ್ಯದಲ್ಲಿ ಏನೋ ಒಂದು ಸ್ವಲ್ಪ ಮೌಲ್ಯಾಧಾರ ಶಿಕ್ಷಣವನ್ನು ನೀಡ್ತೇವೆ. ಆದರೆ ಸ್ಕೌಟ್ ಗೈಡ್ ಅಂತ ಹೇಳಿದ್ರೆ ಒಂದು ವಿಭಿನ್ನವಾದ ಒಂದು ಶಿಕ್ಷಣ. ಅದರಲ್ಲಿ ಇವರು ಹೇಳಿದಾಗ BO ಸರ್ ಹೇಳಿದರು, ಪಾಠವನ್ನು ಒಳಗೆ ಕೂತ್ಕೊಂಡು ಮಾಡುವಂಥದ್ದಲ್ಲ, ಕಲಿಯುವಂಥದ್ದಲ್ಲ, ಹೊರಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮೂಲಕ ಸಾಕಷ್ಟು ವಿಷಯಗಳನ್ನು ಕಲಿತೇವೆ. ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ ಕೂಡಲೇ ಆದರೆ ಹೊರಾಂಗಣದಲ್ಲಿ ಮಾಡುವಂಥ ಚಟುವಟಿಕೆಗಳಂದರೆ ಬರೀ ಆಟ ಆಡೋದು ಅಥವಾ ಇಂಥ ಕ್ಯಾಂಪ್ ಮಾಡೋದು ಅಂತಲ್ಲ. ಅದರಲ್ಲಿ ವಿಭಿನ್ನವಾದ ಚಟುವಟಿಕೆಗಳು ಇರ್ತಾರೆ. ಯಾವ ರೀತಿ ನಾವು ಸ್ವಾವಲಂಬಿ ಆಗಬೇಕು, ಮಕ್ಕಳು ಸಣ್ಣದರಲ್ಲೇ ಯಾವ ರೀತಿ ಸ್ವಾವಲಂಬಿ ಆಗಬೇಕು, ಯಾವ ರೀತಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು, ಯಾವ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿಬೇಕು, ದೇಶಭಕ್ತಿಯನ್ನು ಹೇಗೆ ನಾವು ಪ್ರಕಟಿಸಬೇಕು, ಯಾವ ರೀತಿ ಅದನ್ನು ಡೆವಲಪ್ ಮಾಡಬೇಕು, ಈ ರೀತಿಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಈ ಸ್ಕೌಟ್ ಗೈಡ್ ಸಂಸ್ಥೆ ನೀಡ್ತದೆ. ಲಾರ್ಡ್ ಬೇಡನ್ ಪವಲ್ ಅವರು ಇದನ್ನು ಸ್ಥಾಪಿಸಿದವರು. ಅವರು 1907ನೇ ಇಸವಿಯಲ್ಲಿ ಅವರೊಂದು ಸೋಲ್ಜರ್ ಅಥವಾ ಒಂದು ಜನರಲ್ ಆಗಿದ್ದರು. ಅವರು ಮಕ್ಕಳಿಗೆ, ಒಂದು ಯುವಕರಿಗೆ ಯಾವ ರೀತಿ ಅವರು ದೇಶಕ್ಕೆ ಅಥವಾ ರಾಷ್ಟ್ರವನ್ನು ಕಟ್ಟುವ ನೇಷನ್ ಬಿಲ್ಡಿಂಗಲ್ಲಿ ಯಾವ ರೀತಿ ಅವರು ಪಾಲ್ಗೊಳ್ಳಬಹುದು, ಅವರಿಗೆ ಯಾವ ರೀತಿಯ ಸ್ಕಿಲ್ ಅಂದರೆ ಕೌಶಲ್ಯಗಳು ಬೇಕು, ಯಾವ ರೀತಿಯ ಮೌಲ್ಯಗಳು ಬೇಕು ಅವರಿಗೆ, ಇದನ್ನು ಚಿಕ್ಕದಲ್ಲೇ ಬೆಳೆಸ್ತಾ ಹೋದರೆ ಒಳ್ಳೆ ಉತ್ತಮವಾದ ಪ್ರಜೆಗಳಾಗಿ ದೇಶಕ್ಕೆ ದುಡಿಯುವಂಥ ಅಥವಾ ದೇಶಕ್ಕೆ ಪ್ರೇಮವನ್ನು ಬೆಳೆಸುವಂಥ ಮಕ್ಕಳು ಅಥವಾ ಯುವಕರು ಬೆಳೀತಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಉದ್ದೇಶಕ್ಕೋಸ್ಕರ ಶುರು ಮಾಡಿದಂಥ ಈ ಒಂದು ಸಂಸ್ಥೆ. ನಮ್ಮ ಭಾರತ ದೇಶದಲ್ಲಿ 60 ಲಕ್ಷ ಮಕ್ಕಳು ಸ್ಕೌಟ್ ಗೈಡಲ್ಲಿ ಇದ್ದಾರಂತೆ. ನಿಮಗೆ ಎಷ್ಟು ಜನರಿಗೆ ತಿಳಿದೆ ಅಂತ ಗೊತ್ತಿಲ್ಲ. ಅಂದರೆ ಯುವಕ ಒಂದು ಪಾಪ್ಯುಲೇಷನಲ್ಲಿ, ಯೂತ್ ಪಾಪ್ಯುಲೇಷನಲ್ಲಿ ಬರೀ 10% ಮಕ್ಕಳು, ಯುವಕರು ಮಾತ್ರ ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ಜೋಡಿಸಿಕೊಂಡಿದ್ದಾರೆ ಅಂತೆ. ನಮ್ಮ ರಾಜ್ಯದಲ್ಲಿ ಬರೀ 4 ಲಕ್ಷ ಮಕ್ಕಳು. ನಮ್ಮ ಪುತ್ತೂರಲ್ಲಿ 3,000 ಪ್ಲಸ್ 3,200 ಅಂತ ಹೇಳ್ಬೋದು, ಪ್ಲಸ್ ಒಂದು 200 ಟೀಚರ್ಸ್ಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಮಕ್ಕಳು, ಯು ಹ್ಯಾವ್ ಟು ಬಿ ಪ್ರೌಡ್. ಯಾಕೆಂದರೆ ನೀವು ಹೆಮ್ಮೆ ಪಡಬೇಕು. ಯಾಕೆಂದರೆ ನೀವು ಆ 3,500 ಅಥವಾ ಆ 60 ಲಕ್ಷ ಸ್ಕೌಟ್ ಗೈಡಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳಿ ಹೆಮ್ಮೆ ಪಡ್ಕೊಳ್ಬೇಕು. ಯಾಕೆಂದರೆ ಈ ಒಂದು ಶಿಕ್ಷಣ ಅಷ್ಟು ಅಮೂಲ್ಯವಾದದ್ದು. ನಮ್ಮ ಪ್ರೇಯರಲ್ಲೇ ನೋಡಿ, ನೀವು ಬೆಳಿಗ್ಗೆ ಪ್ರೇಯರ್ ಮಾಡಿದ್ದೀರಿ, ದಯಾಕರ್ ದಾನ್ ಭಕ್ತಿಕಾ, ಅದರಲ್ಲಿ ಪ್ರತಿಯೊಂದು ಲೈನ್ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹೃದಯದಲ್ಲಿ ದೇಶಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಮೌಲ್ಯಗಳನ್ನು ಹೆಚ್ಚಿಸ್ತಾ, ದೇಶಭಕ್ತಿಯನ್ನು ಹೆಚ್ಚಿಸ್ತಾ ಯಾವ ರೀತಿ ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ದೇವರಲ್ಲಿ ಬೇಡಬೇಕು, ಆ ಶಕ್ತಿಯನ್ನು ಕೊಡಿ ಅಂತೇಳಿ, ಆ ಭಕ್ತಿಯನ್ನು ಕೊಡಿ ಅಂತೇಳಿ ಬೇಡಿಕೊಳ್ಳೋ ಪ್ರತಿಯೊಂದು ಲೈನು ಕೂಡ ಟೀಚರ್ಸ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಮಕ್ಕಳಿಗೆ ಅದರ ಅರ್ಥವನ್ನು ನೀವು ತೋರಿಸಿಕೊಡ್ಬೇಕು. ವತನಕ್ಕೆ ವಾಸು ತೇಜಿನ, ವತನಕ್ಕೆ ವಾಸು ತೇಮರಣ ಅಂತ ಹೇಳುವ ಒಂದು ಆ ಲೈನ್ ನಾನು ಪ್ರತಿ ಸಲ ಹಾಡುವಾಗ ಇವತ್ತು ಕೂಡ ನನಗೆ ಗೂಸ್ ಬಂಪ್ಸ್ ಬರ್ತದೆ ಅಂತ ಹೇಳಿದ್ರೆ ಮೈಯೆಲ್ಲ ಜುಮ್ ಅನ್ನಿಸ್ತದೆ. ಆ ಥರ ಒಂದು ಅರ್ಥ ಬರುವಂಥ ಹಾಡು, ಆ ಪ್ರಾರ್ಥನೆ. ಅದನ್ನ ನಂತರ ನಾವು ಪ್ರಾಮಿಸ್, ಮಕ್ಕಳೆಲ್ಲ ಪ್ರಾಮಿಸ್ ಕಲ್ತಿದ್ದೀರಿ ನೀವು. ಡ್ಯೂಟಿ ಟುವರ್ಡ್ಸ್ ಸೆಲ್ಫ್, ಡ್ಯೂಟಿ ಟುವರ್ಡ್ಸ್ ಗಾಡ್, ಡ್ಯೂಟಿ ಟುವರ್ಡ್ಸ್ ನೇಷನ್, ಡ್ಯೂಟಿ ಟು ಹೆಲ್ಪ್ ಪುವರ್, ಡ್ಯೂಟಿ ಟು ಹೆಲ್ಪ್ ದ ಡಿಪ್ರೈಡ್, ಸೊಸೈಟಿಯನ್ನು ಹೇಗೆ ನಾನು ಸೇವೆ ಮಾಡ್ತೇನೆ, ಸೇವೆಯಲ್ಲಿ ಹೇಗೆ ಮುಳುಗಿ ಹೋಗಬೇಕು, ಇವೆಲ್ಲ ಕೂಡ ನಿಮಗೆ ಪ್ರಾಮಿಸಲ್ಲಿ ಬರ್ತದೆ. ಮತ್ತು ಲಾಸ್, ಸ್ಕೌಟ್ ಲಾಸ್,
ಯಾವ ರೀತಿ ನಾನು ಶಿಸ್ತನ್ನು ಮತ್ತು ದೇಶಕ್ಕೆ, ನಮ್ಮ ಸಂಸ್ಥೆಗೆ, ಹಿರಿಯರಿಗೆ ಕಿರಿಯರಿಗೆ ಯಾವ ರೀತಿ ಗೌರವ ಕೊಟ್ಕೊಂಡು ಯಾವ ರೀತಿ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತೇನೆ ಅಂತ ಹೇಳುವ ಆ ಲಾ ಕೂಡ ನಿಮಗೆ ಹೇಳಿಕೊಡ್ತದೆ. ಪ್ರತಿಯೊಂದು ಕೂಡ ಬರೀ ಬಾಯ್ಪಾಠ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಪಾಸ್ ಮಾಡೋಕ್ಕಿಂತ ನಮ್ಮ ಹೃದಯದಲ್ಲಿ ಅದನ್ನು ಇಟ್ಟುಕೊಂಡ್ರೆ, ಮಕ್ಕಳು ಸಣ್ಣ ಚಿಕ್ಕದಿರುವಾಗಲೇ ಆ ಹೃದಯದಲ್ಲಿ ಅದನ್ನು ಬೆಳೆಸಿಕೊಂಡು ಬಂದರೆ ಖಂಡಿತ ನಮ್ಮ ದೇಶ, ನಮ್ಮ ಸಮಾಜಕ್ಕೋಸ್ಕರ ನಮಗೆ ಅತ್ಯುತ್ತಮವಾದ ಒಂದು ಗೌರವ ಬರ್ತದೆ. ಅದನ್ನು ನಾವು ಬೆಳೆಸಲಿಕ್ಕೆ ನಾವು ದೃಢವಾಗಿ ನಮ್ಮ ದೇಶಕ್ಕೋಸ್ಕರ ನಿಲ್ಲುವಂಥ ಒಂದು ಧೈರ್ಯವಂತ ಪ್ರಜೆಗಳಾಗಿ ನಾವು ಬೆಳೀತೇವೆ. ನಮಗೆ ಈಗ ನೀವು ಹೇಳಿದ್ರಿ ಕಬ್ಜು ಬುಲ್ಬುಲ್ಸ್ ಸ್ಕೌಟ್ ಗೈಡ್ ಇದ್ದಾರೆ ಅಂತೇಳಿ. ಎಷ್ಟು ಜನರಿಗೆ ಗೊತ್ತುಂಟು ಅಂತ ಗೊತ್ತಿಲ್ಲ ನನಗೆ. ಕಬ್ಜು ಬುಲ್ಬುಲ್ಸಿನಲ್ಲೂ ಚಿಕ್ಕವರಿದ್ದಾರೆ, ಅವರು ಬನ್ನೀಸ್ ಅಂತ ಕರಿತೇವೆ. ಅವರ ಧ್ಯೇಯ ಅಂತ ಹೇಳಿದರೆ ಕೀಪ್ ಸ್ಮೈಲಿಂಗ್ ಅಂತ, ನಗ್ತಾ ಇರಿ, ಮುಗುಳ್ ನಗುವನ್ನು ತೋರಿಸ್ತಾ ಇರಿ ಅಂತೇಳಿ. ನೋಡಿ ಯಾವ ರೀತಿ ಚಿಕ್ಕದಿಂದಲೇ ಮಕ್ಕಳಿಗೆ ಮಾನವ ಸಂಬಂಧವನ್ನು ಯಾವ ರೀತಿ ಬೆಳೆಸಬೇಕು. ಒಂದು ನಗುತ್ತಾ ಇದ್ದರೆ ಆ ಮುಖಕ್ಕೆ ಅಟ್ರ್ಯಾಕ್ಟ್ ಆಗ್ತದೆ, ತನ್ನಿಂತಾನಾಗಿ ಒಳ್ಳೆ ಸಂಬಂಧಗಳು ಬೆಳೆಯುವಂಥ ಒಂದು ಅಭ್ಯಾಸ ಬರ್ತದೆ. ಹಾಗೆ ಕೀಪ್ ಸ್ಮೈಲಿಂಗ್ ಅಂತೇಳಿ. ಮತ್ತು ಕಬ್ಜು ಬುಲ್ಬುಲ್ಸಿಗೆ ಅವರ ಧ್ಯೇಯ ಅಂತ ಹೇಳಿದರೆ ಡೂ ಯೋರ್ ಬೆಸ್ಟ್ ಅಲ್ವಾ, ಡೂ ಯೋರ್ ಬೆಸ್ಟ್ ಅಂತ. ಡೂ ಯೋರ್ ಬೆಸ್ಟ್ ಅಂತ ಹೇಳಿದರೆ ನಿಮಗೆ ಸಾಧ್ಯ ಇದ್ದಷ್ಟು ನಿಮ್ಮ ಆ ಸಮಯದಲ್ಲಿ ಟೀಚರ್ಗಳು ಆ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರಗೆ ತರುವಂಥ ಒಂದು ಅವಕಾಶ. ಡೂ ಯೋರ್ ಬೆಸ್ಟ್, ನಿಮ್ಮ ಬೆಸ್ಟನ್ನು, ನಿಮ್ಮಲ್ಲಿದ್ದ ಉತ್ತಮತೆಯನ್ನು ಹೊರಗೆ ತನ್ನಿ ಅಂತ ಹೇಳುವ ಒಂದು ಧ್ಯೇಯ. ಉತ್ತಮವಾಗಿ ಕೆಲಸ ಮಾಡಿ, ಯಾವುದೇ ಕೆಲಸ ಮಾಡ್ತಿದ್ರೂ ಉತ್ತಮವಾಗಿ ಕೆಲಸ ಮಾಡಿ, ಡೂ ಯೋರ್ ಬೆಸ್ಟ್ ಅಂತ ಹೇಳುವ ಒಂದು ಧ್ಯೇಯ. ಮತ್ತು ಸ್ಕೌಟ್ ಗೈಡ್ಸಿಗೆ ಬಿ ಪ್ರಿಪೇರ್ಡ್, ಈ ಕೌಶಲ್ಯಗಳನ್ನೆಲ್ಲ ಕಲಿತು ಬಿ ಪ್ರಿಪೇರ್ಡ್. ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಧೈರ್ಯವಾಗಿ ನಾವು ಮುಂದುವರಿಸಬೇಕು, ಅಥವಾ ಅದನ್ನು ಎದುರಿಸುವ ಧೈರ್ಯ, ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೆಳಿಬೇಕು. ಬಿ ಪ್ರಿಪೇರ್ಡ್, ಯಾವ ಕಷ್ಟ ಬಂದರೂ ಕೂಡ ನಾನು ಅದನ್ನು ಎದುರಿಸಲಬಲ್ಲೆ, ಅಷ್ಟು ಶಕ್ತಿ ನನ್ನಲ್ಲಿದೆ ಅಂತ ಹೇಳುವ ಆ ಧೈರ್ಯವನ್ನು ಮತ್ತು ಆ ಒಂದು ಧ್ಯೇಯವನ್ನು ಆ ಸ್ಕೌಟ್ ಗೈಡಿಂದ ನಮಗೆ ಸಿಗ್ತದೆ. ಮತ್ತು ರೋವರ್ ರೇಂಜರ್ಸಿಗೆ ಸರ್ವಿಸ್ ಅಂತ ಹೇಳ್ತಾರೆ. ಅವರ ಹೆಸರೇ ಹಾಗೆ, ಸರ್ವಿಸ್ ರೋವರ್ಸ್, ಸರ್ವಿಸ್ ರೇಂಜರ್ಸ್ ಅಂತ ಹೇಳಿ. ಅಂದರೆ ಅವರು ಸೇವೆ ಮಾಡುವಲ್ಲಿ ಹೇಗೆ ಪರಿಣಿತರಾಗ್ತಾರೆ ಆ ಒಂದು ಕಾಲೇಜಿಗೆ ಮುಟ್ಟಿದಾಗ. ಹಂತ ಹಂತವಾಗಿ ಯಾವ ರೀತಿ ನಾವು ಸಮಾಜದಿಂದ ಪ್ರತಿಯೊಂದನ್ನು ನಾವು ಪಡೆದುಕೊಳ್ತೇವೆ. ಮಕ್ಕಳು ಎಲ್ಲರ ನೆನಪಿರಲಿ, ನಾವು ಐ ಡೋಂಟ್ ಗ್ರೋ ಮೈ ಓನ್ ಫುಡ್, ನಾನು ನನ್ನ ಆಹಾರವನ್ನು ನಾನೇ ಬೆಳೆಸುವುದಿಲ್ಲ, ಹೌದಲ್ಲ, ನನಗೆ ಯಾರೋ ಕೃಷಿಕರು ಬೆಳೆಸ್ತಾರೆ, ಅವರು ನನಗೆ ಅದನ್ನು ಮಾರ್ತಾರೆ, ಮಾರ್ಕೆಟಲ್ಲಿ ನಾನು ತರ್ತೇನೆ, ನಾನು ಊಟ ಮಾಡ್ತೇನೆ, ನಾನು ಜೀವಿಸ್ತೇನೆ. ಬಟ್ಟೆ ಕೂಡ ಹಾಗೆ, ನಾನೇ ಮನೆಯಲ್ಲಿ ಕೂತು ನೇಯುವುದಿಲ್ಲ ಬಟ್ಟೆ, ಯಾರೋ ಒಬ್ಬ ನೈಗ ಅದನ್ನು ನೇಯ್ತಾನೆ, ಫ್ಯಾಕ್ಟ್ರಿಯಲ್ಲಿ ಎಲ್ಲಿಯೋ ಮಾಡ್ತಾರೆ, ಅದು ಮಾರ್ತಾರೆ, ನಾನು ತಂದು ತಗೊಳ್ತೇನೆ, ನಾನು ಹಾಕ್ತೇನೆ. ನನ್ನ ಆಹಾರ ಆಗಲಿ, ನನ್ನ ಮನೆ ಕಟ್ಟಿದಾಗ ನಾನೇ ಕೂತು ಕಟ್ಟಿದ ಮನೆ ಅಲ್ಲ, ಯಾರೋ ಎಷ್ಟೋ ಜನ ಸೇರಿ ನನಗೆ ಮನೆ ಕಟ್ಟಿ ಕೊಡಿಸಿದ್ದಾರೆ. ನನ್ನ ಜೀವನದ ಪ್ರತಿಯೊಂದು ಹಂತಲ್ಲಿ ಕೂಡ ನಾನೇ ಮಾಡಿದ್ದು ಯಾವುದೂ ಇಲ್ಲ. ನಾವು ಸಮಾಜದಿಂದ ಒಂದೆಷ್ಟೋ ಜನರಿಂದ ನಾವು ಸಹಾಯದಿಂದ ನಮಗೆ ಜೀವನಕ್ಕೆ ಬೇಕಾದ ಸಂಪೂರ್ಣ ಆಧಾರವನ್ನು ನಾವು ತಗೊಳ್ತೇವೆ. ಅದೇ ರೀತಿ ನಾವು ಏನೋ ಒಂದು ನಮಗೆ ಎಲ್ಲ ಸಿಕ್ಕಿದ ನಂತರ ಏನೋ ಒಂದು ಸ್ವಲ್ಪ ನಾವು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವುದೇ ಸರ್ವಿಸ್. ಹಾಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅದನ್ನು ಆ ಒಂದು ವಿಷಯವನ್ನು ನಮ್ಮ ಮನದಲ್ಲಿ, ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಆಗಲಿ, ನಾನೊಂದಿಷ್ಟು ಒಬ್ಬರಿಗೆ ಕೊಡ್ತೇನೆ, ಅಗತ್ಯ ಇದ್ದವರಿಗೆ, ಹೂ ಇಸ್ ನೀಡಿ ಪರ್ಸನ್ಸಿಗೆ, ಅಥವಾ ತುಂಬ ಬಡವರಿಗೆ, ಅಥವಾ ಅವಕಾಶ ಸಿಕ್ಕಿದಾಗೆಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಆ ಮನೋಭಾವವನ್ನು ನಾವು ಬೆಳೆಸಬೇಕು. ಇದೇ ರೀತಿ ನೋಡಿ, ಸ್ಕೌಟ್ ಗೈಡ್ಸ್ ಚಿಕ್ಕದಿಂದ ಬನ್ನೀಸಿಂದ ರೋವರ್ ರೇಂಜರ್ಸ್ ತನಕ ಈ ಎಲ್ಲ ಜೀವನದ ಅತ್ಯುತ್ತಮವಾದ ಮೌಲ್ಯಗಳನ್ನು ಹೇಳಿಕೊಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನೀವೆಲ್ಲರೂ ಇದ್ದೀರಿ, ಪೇರೆಂಟ್ಸ್ ಇಲ್ಲಿದ್ದಾರೆ. ನೀವು ನಾನು ಮತ್ತು ಹೇಳೋದು, ಈಗ 250 ಕಳೆದ ಸಲ ನಾನು ಬಂದಾಗ ಎಷ್ಟು ಮಕ್ಕಳಿದ್ದಾರೆ ಸ್ಕೌಟ್ ಗೈಡಲ್ಲಿ ಕಬ್ಜು ಬುಲ್ಬುಲ್ಸ್ ಅಂದರೆ 275 ಹೇಳಿದರು. ಈಗ ತಾನೇ ಅವ್ರು ಪುನಃ ಅನೌನ್ಸ್ ಮಾಡಿದ್ರು 370 ಮಕ್ಕಳಿದ್ದಾರೆ ಅಂತೇಳಿ. ನಾನು ಸಿಸ್ಟರ್ ಹತ್ರ ಹೇಳೋದು, HM ಅವರ ಹತ್ರ ಹೇಳೋದು, ನೀವು 100% ಸ್ಕೌಟ್ ಗೈಡ್ ಮಾಡಿ. ಸುಧಾನ ಶಾಲೆಯವರು ಹೊರಟಿದ್ದಾರೆ, 100% ಅಂದರೆ ಪ್ರತಿಯೊಂದು ಮಗು ಆ ಶಾಲೆಯಲ್ಲಿ ಕೂಡ ಸ್ಕೌಟ್ ಗೈಡ್ ಆಗಿರಬೇಕು, ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡಿಬೇಕು, ಉತ್ತಮ ಜೀವನ ನಡೆಸಬೇಕು ಅಂತ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಕೃತಜ್ಞತೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಆಗಿ
ಈ ಹಿಂದೆಯೂ ಸಾಕಾರ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಸುನೀತಾ ದಲ್ಮೇಡ ಅವರು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ದಯವಿಟ್ಟು ಬರಬೇಕು ಅನ್ನುವ ಕರೆಯೊಂದಿಗೆ ಡಾಕ್ಟರ್ ಶ್ರೀಪ್ರಕಾಶ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳಲ್ಲಿ ಈ ಒಟ್ಟು ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತಿದ್ರೆ ಅದಕ್ಕೆ ಪ್ರೇರಣೆ ನಮ್ಮ ಸಂಸ್ಥೆಯ ಸಂಚಾಲಕರು ಭಗಿನಿ ಪ್ರಶಾಂತಿ BS ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಹಾಗೂ ಶಾಲಾ ಈ ವಾರ್ಷಿಕ ಮೇಳವನ್ನು ಶಿಬಿರಾಗ್ನಿಯನ್ನು ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ವಂದಿಸುತ್ತಾ, ನನಗೆ ಕೇವಲ ಅರ್ಧ ಮಿನಿಟು ಕೊಟ್ಟಿದ್ದಾರೆ. ಇವತ್ತಿನ ಬೆಳಗಿನಿಂದ ನಾನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೆ. ಬೆಳಗಿನ ಕಾರ್ಯಕ್ರಮಗಳು ಬಹಳ ಅತ್ಯುತ್ತಮವಾಗಿ ನೆರವೇರಿತು. ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್ ಈ ವಾರ್ಷಿಕ ಮೇಳದಲ್ಲಿ 352 ಮಕ್ಕಳು ಪಾಲ್ಗೊಳ್ಳಬೇಕಾದರೆ ನಮ್ಮೆಲ್ಲ ಪೋಷಕರ ಹೆತ್ತವರ ಪ್ರೋತ್ಸಾಹದಿಂದ ಮಾತ್ರವಲ್ಲದೆ ಈ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಪ್ರತ್ಯೇಕವಾಗಿ ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್ ಶಿಕ್ಷಕರಾದಂಥ ಅವರು ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ವಿಭಿನ್ನ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿದ್ದಾರೆ. ಬೆಳಿಗ್ಗಿನಿಂದ ನಾಳೆಯವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಭಾಳ ಸುಸೂತ್ರವಾಗಿ ನೆರವೇರಲಿ ಹಾಗೂ ಈ ಒಂದು ಚಟುವಟಿಕೆಯನ್ನು ನೆರವೇರಿಸಿ ಒಳ್ಳೆಯ ರೀತಿಯಲ್ಲಿ ನೆರವೇರಲು ಆ ಭಗವಂತನು ನಮಗೆ ಒಳ್ಳೆಯ ಒಂದು ಸಮಯವನ್ನು ಒದಗಿಸಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ನೆರವೇರಲಿ. ಈಗಾಗಲೇ ಶ್ರೀಮತಿ ವಿದ್ಯಾ ಗೌರಿ ಅವರು ಹೇಳಿದ್ದಾರೆ 100% ಅಂದರೆ 100% ಎಲ್ಲ ಮಕ್ಕಳನ್ನು ಇದರಲ್ಲಿ ತೊಡಗಿಸಿ ಸ್ಕೌಟ್ ಗೈಡ್ಸ್ ಕಬ್ಸ್ ಬುಲ್ಬುಲ್. ನೆಕ್ಸ್ಟ್ ಇಯರ್ ನಾವು ಟ್ರೈ ಮಾಡ್ತೇವೆ ಮೇಡಮ್, 99% ಆದರೂ ಖಂಡಿತವಾಗಿ ಯಾಕೆಂತೇಳಿದರೆ ಈ 352 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಕೆಲವು ಪೇರೆಂಟ್ಸ್ ಬರಲಿಲ್ಲ, ಆ ಪೇರೆಂಟ್ಸಿಗೆ ಹೇಳಿ ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಲಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಸ್ಪಂದಿಸಿದಂಥ ಎಲ್ಲರಿಗೂ ಸ್ಪಾನ್ಸರ್ಗಳಿಗೂ ಕೂಡ ನಾನು ಅಭಿನಂದಿಸುತ್ತಾ ಮಗದೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ವಂದನೆಗಳು. ಕೃತಜ್ಞತೆಗಳು. ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತಿದ್ರೆ ನಮಗೆ ಸಪೋರ್ಟನ್ನು ಮಾಡಿದ ಸಂಚಾಲಕರಿಗೆ ಕೃತಜ್ಞತೆಗಳು. ನಮ್ಮ ಡಾಕ್ಟರ್ ಶ್ರೀಪ್ರಕಾಶ್ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಸಿದ್ಧರಾಗಿರು ಅಂಥೇಳಿ ಬೆನ್ನ ಹಿಂದೆ ನನ್ನಿಂದೇನಾಗಬೇಕು ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕುವಂಥ ಡಾಕ್ಟರ್ ಶ್ರೀಪ್ರಕಾಶ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ಸಂಚಾಲಕರು ಅವರಿಗೆ ಸ್ಕಾರ್ಪ್ ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಶಿಬಿರಾಗ್ನಿ ಆರಂಭ ಆಗುತ್ತೆ. ಎಲ್ಲ ನಮ್ಮ ಬೇಡರು ಬಂದು ಇದರ ಸುತ್ತ ನಿಲ್ಲಬೇಕು, ಕ್ಯಾಮರಾದವರು ಸ್ವಲ್ಪ ಮುಂದಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಮತಿ ವಿಲ್ಮಾ ಫರ್ನಾಂಡಿಸ್, ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ನಾಯಕಿ ಇವರಿಂದ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಮೂಡಣದಲ್ಲಿ ಮೂಡಿದ ಸೂರ್ಯನು ಪಡುವಣದಲ್ಲಿ ಅಸ್ತಂಗತವಾಗಲೇಬೇಕು. ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮನಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ನಿಸರ್ಗದ ಮಡಿಲಿನಲ್ಲಿ ಒಂದಾಗಿ ಬೆರೆತು ಸಮನ್ವಯದಿಂದ ಬಾಳಲು ಪ್ರೇರೇಪಿಸುವುದೇ ನಮ್ಮ ಈ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಉದ್ದೇಶ. ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮವನ್ನು
ಉದ್ಘಾಟನೆ ಮಾಡಲಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಲೋಕೇಶ್ SR ಸರ್ ತಮಗೆ ಗೌರವಪೂರ್ವಕ ಧನ್ಯವಾದಗಳು. ಈ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಶಾಲಾ ಸಂಚಾಲಕಿ ವಂದನೀಯ ಭಗಿನಿ ಪ್ರಶಾಂತಿ BS ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪುತ್ತೂರು ತಾಲೂಕಿನ ಸ್ಕೌಟ್ ಗೈಡ್ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳು, ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ವಿದ್ಯಾಗೌರಿ ಮೇಡಮ್ ರವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇನ್ನೋರ್ವ ಅತಿಥಿ ಹಾಗೂ ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತನುವನ ಧನದಿಂದ ಸಹಕರಿಸುತ್ತಿರುವವರು ರಜಾಕ್ ಬಪ್ಪಳಿಗೆ ಸ್ಥಾಪಕಾಧ್ಯಕ್ಷರು ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶಾಲಾಭಿಮಾನಿಗಳಾದ ಶ್ರೀಮತಿ ಸುನೀತಾ ದಲ್ಮೇಡ ಮೇಡಮ್, ತಮಗೂ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಗೈಡ್ ಹಿಮಾಲಯ ವುಡ್ಬೇಜ್ ತರಬೇತಿ ಪಡೆದ ಶಿಕ್ಷಕಿ ಮೇಬಲ್ ಡಿಸೋಜಾ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜ್ಜಲು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ ಪ್ರಿ-LT ಪದವೀಧರೆ ಹಾಗೂ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ವೇದಾವತಿ ಮೇಡಮ್, ತಮಗೆ ಮನದಾಳದ ಕೃತಜ್ಞತೆಗಳು. ನಮ್ಮ ಶಾಲೆಯಲ್ಲಿ ಈ ಗೈಡ್ ದಳವನ್ನು ಪ್ರಾರಂಭಿಸಿ ಅನೇಕ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ ನಮ್ಮ ಶಾಲಾ ನಿವೃತ್ತ ಶಿಕ್ಷಕಿ ಹಾಗೂ ಪ್ರಸ್ತುತ ಸ್ಥಳೀಯ ಸಂಸ್ಥೆಯ ಸದಸ್ಯರು ಆಗಿರುವ ಶ್ರೀಮತಿ ಡೋರತಿ ಮೇರಿ ಡಿಸೋಜಾ, ನಿಮಗೆ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ ಬೆತನಿ ಶಾಲೆಯ ಎಲ್ಲ ಧರ್ಮ ಭಗಿನಿಯರಿಗೂ ಹಾಗೂ ಸಿಸ್ಟರ್ ಫೆಲ್ಸಿನ್ ಇವರಿಗೂ ಧನ್ಯವಾದಗಳು. ನಮ್ಮ ಶಾಲಾ ನಿಕಟಪೂರ್ವ ಉಪಾಧ್ಯಕ್ಷರಾದ ಶ್ರೀಯುತ ರಘುನಾಥ ರೈ ಅವರಿಗೆ ಅನಂತ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯು ಪೋಷಕರು ಆಗಿರುವ ಖ್ಯಾತ ದಂತವೈದ್ಯರಾದ ಡಾಕ್ಟರ್ ಶ್ರೀಪ್ರಕಾಶ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ನಮ್ಮ ಸಂಸ್ಥೆಯ ಪೋಷಕರು ಆಗಿರುವ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ರವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ತಮ್ಮ ಅಮೂಲ್ಯ ಸೇವೆಗೈದು ನಿವೃತ್ತರಾದರೂ ಶಾಲಾ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುತ್ತಿರುವ ನಮ್ಮೆಲ್ಲ ಹಿರಿಯ ಶಿಕ್ಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ಶಾಲಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮನ್ನು ಹುರಿದುಂಬಿಸ್ತಿರುವ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ರಾಮಚಂದ್ರ ಭಟ್, ತಮಗಿದು ಅನಂತ ಧನ್ಯವಾದಗಳು. ಅದೇ ರೀತಿ ಎಲ್ಲ ರೀತಿಯಲ್ಲೂ ನಮ್ಮ ಜೊತೆ ಸಹಕರಿಸ್ತಿರುವ ನಮ್ಮ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಆರ್ ಸರ್, ತಮಗೆ ಗೌರವಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ತಮ್ಮ ನಗುಮುಖದೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿರುವ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯಿನಿ ಭಗಿನಿ ವೆನಿಷಾ BS ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ಸದಾ ನೀಡುತ್ತಿರುವ ನಮ್ಮ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಶಿಕ್ಷಕ ವೃಂದದವರಿಗೂ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದೀಗ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣಗಣನೆಯನ್ನು ಆರಂಭಿಸ್ತಾ ಮೊದಲಿಗೆ ಕನ್ನಡ ಬೇಡರ ಹಾಡಿಗೆ ಒಂದು ಸುಂದರವಾದ ನೃತ್ಯ ಆರಂಭ ಆಗುತ್ತೆ. ಆ ಬಳಿಕ ದಕ್ಷಿಣ ಆಫ್ರಿಕಾದ ಕಾಡಿನಿಂದ ಪುತ್ತೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ನಮ್ಮ ದಕ್ಷಿಣ ಆಫ್ರಿಕಾದ ಬೇಡರು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಿ ನಮ್ಮ ಗೇಟಿನ ಪಕ್ಕಕ್ಕೆ ಬರುವವರಿದ್ದಾರೆ. ಅದಕ್ಕೆ ಇನ್ನೂ 4.5 ನಿಮಿಷ ಕಾಯಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಸುಂದರ ಬೇಡರ ನೃತ್ಯ ನಿಮ್ಮ ಮುಂದೆ.
ಓಹೇ 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 ಜಡೆಗೆ ಮುಡಿದೋಳೆ ಮೆಲ್ಲಗೆ ನಡಿಗೆ ನಡಿಯೋಳೆ ನಲ್ಲೆಯ ಹೆಜ್ಜೆ ಕಲ್ಲೆಂದು ಗೆಜ್ಜೆ ತಂದೈತೆ ಅನುರಾಗ ಸೊ ಕೃತಜ್ಞತೆಗಳು. ಹೇಗಿತ್ತು ಡ್ಯಾನ್ಸ್? ಹೇಗಿತ್ತು? ಮಕ್ಕಳು ಮಾತ್ರ ಬೊಬ್ಬೆ ಹಾಕಿದ್ರು, ಮಕ್ಕಳು ಮಾತ್ರ ನೋಡಿದ್ರಾ? ಹೇಗಿತ್ತು? 1,000ದಿಂದ ಮೇಲೆ ಜನ ಇದ್ರಿ. ಹೇಗಿತ್ತು?
ಹೇಗಿತ್ತು? ಎಸ್, ಇದೀಗ ಎಂಚೈತಂಡೆ ಎಲ್ಲರೂ ಕೂಡ ಒಂದು ಸೂಪರ್ ಅಂತ ಒಂದು ಸಿಂಬಲ್ ಮಾಡಿ ನೋಡ. ಎಂಚೈತಂಡೆ ಕ್ಯಾಮರಾದವರು ಒಂದು ಕಡೆ ಆ ಕಡೆ ತೋರಿಸಬೇಕು. ಯಾರೆಲ್ಲ ಕೈ ಮುಂದೆ ತರಲಿಲ್ಲ ನೋಟ್ ಮಾಡಬೇಕು, ಅವರಿಗೆ ಮತ್ತೆ ಊಟ ಇಲ್ಲ. ಎಸ್, ಎಂಚೈತಂಡೆ ಕೈ ಹಾಗೆ ಇಡಿ. ಎಂಚೈತಂಡೆ ಸೂಪರ್. ಇನ್ನೊಂದು ರಿಕ್ವೆಸ್ಟ್ ಇದೆ, ಈಗ ಬೇಡರ ಆಗಮನ ಆಗ್ತಾ ಇದೆ. ಸೊ ಎಲ್ಲ ಇಲ್ಲಿ ಇರುವ ಬೇಡರ ಕೈ ಮೇಲೆ ಹೋಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಇದೀಗ ದಕ್ಷಿಣ ಆಫ್ರಿಕಾದಿಂದ ಹೊರಟಿರುವ ಬೇಡರು ಪುತ್ತೂರಿಗೆ ಬಂದು ಇದೀಗ ಒಳ ಪ್ರವೇಶಿಸ್ತಾ ಇದ್ದಾರೆ. ಮಕ್ಕಳೇನು ಮಾಡಬೇಕು? ಎಸ್, ಹೂ ಹಾ ಹೂ ಹಾ. ನಿಂತವರು ಕೂಡ ಹೂ ಹಾ, ಕೂತವರು ಹೂ ಹಾ 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 ಹೂ ಹಾ. ಜೋರಾಗಿ ಹೂ ಹಾ 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 ಹೂ ಹೋ ಹೂ ಹಾ 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 ಹೂ ಹಾ. ಜೋರಾಗಿ ಹೂ ಹಾ 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 ಹೂ ಹಾ. ಜೋರಾಗಿ ವೂ ವೂ ಹಾ ವೂ ಹಾ. ಸ್ಟಾಪ್. ಇದೀಗ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರುತ್ತೆ. ಸ್ಟಾರ್ಟ್. ಎಸ್, ಇದೀಗ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಶಾಲಾ ಮಟ್ಟದ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಪ್ರಯುಕ್ತ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಲೋಕೇಶ್ SR ಇವರಿಂದ, ಅವರ ಜೊತೆಯಾಗಿ ಸಂಸ್ಥೆಯ ಸಂಚಾಲಕರು, ಕಾರ್ಯಕ್ರಮದ ಅಧ್ಯಕ್ಷರನ್ನ ನಮ್ಮ ಮುಖ್ಯ ಶಿಕ್ಷಕಿಯವರು ವೇದಿಕೆಯ ಮುಂಭಾಗಕ್ಕೆ ಕರೆದುಕೊಂಡು ಬರಬೇಕು ಅನ್ನುವ ಆಶಯದೊಂದಿಗೆ ಸರ್ವರು ಕೂಡ ನಮ್ಮ ಜೊತೆಯಾಗಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು ಇವರಿಂದ. ಎಸ್, ಇಲ್ಲಿ ಬಾ. ಶಿಬಿರಾಗ್ನಿ ಗೀತೆ ಆಡುವವರು ಇಲ್ಲಿ ಬನ್ನಿ ಸರ್. 2 ಕೋಡ್ಲೆಸ್ ಮೈಕ್ ಅಲ್ಲಿ ಕೆಳಗೆ ಹೋಗಿ ಮೈಕ್ ಕೋಡ್ಲೆಸ್ ಮೈಕ್ ತಗೊಳ್ಳಿ. ಎಸ್, ಎಲ್ಲ ಪ್ರೇಕ್ಷಕ ಬಂಧುಗಳೇ, ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಎಸ್, ಎಲ್ಲ ಬೇಡರು ಕೂಡ ನಿಮಗೆ ಸೂಚಿಸಿದ ಜಾಗದಲ್ಲಿ ಉಪಸ್ಥಿತರಿರಬೇಕು. ಎಲ್ಲ ಅತಿಥಿ ಬಂಧುಗಳು ಕೂಡ ಹಿಂಭಾಗಕ್ಕೆ ಬರಬೇಕು ಅನ್ನುವ ಆಶಯದೊಂದಿಗೆ ಮಕ್ಕಳು ಆದಷ್ಟು ಹಿಂದೆ ಹೋಗಿ. ಇದೀಗ ಮಕ್ಕಳು ಚಂದ ಲೈನ್ ಮಾಡಿ ಹಿಂದೆ ಹೋಗಬೇಡಿ ತುಂಬ. ಈಗ ಶಿಬಿರಾಗ್ನಿ ಗೀತೆ ಎಲ್ಲರೂ ಹಾಡಬೇಕು ಜೋರಾಗಿ. ನಮ್ಮ ಜೀವನ ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೆರದಲ್ಲಿ ನಮ್ಮ ಜೀವನ ಧ್ಯೇಯಗಳಿಸಲ ಎತ್ತರೆತ್ತರಕ್ಕೇರಲಿ ಎತ್ತರೆತ್ತರಕ್ಕೇರಲಿ ಎತ್ತರೆತ್ತರಕ್ಕೇರಲಿ. ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ ಬಿಳುಬೇಡ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ. ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ ಬಿಳುಬೇರ್ದ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು
ಧ್ಯೇಯಗಳಿಸಲು ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ. ಇಂತಹ ದಿವ್ಯಾಗ್ನಿಯನ್ನು ಬಳಸಿದ ಬಾಲರಿಗೆ ಇದು ಚೇತನ, ನಮ್ಮ ದಿವ್ಯ ದರ್ಶನಗಳ ಸೆಲೆ ಜಗಕ್ಕೆ ನಿತ್ಯ ವಿನೂತನ. ಇಂತಹ ದಿವ್ಯಾಗ್ನಿಯನ್ನು ಬಳಸಿದ ಬಾಲರಿಗೆ ಇದು ಚೇತನ, ನಮ್ಮ ದಿವ್ಯ ದರ್ಶನಗಳ ಸೆಲೆ ಜಗಕ್ಕೆ ನಿತ್ಯ ವಿನೂತನ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೆರದಲ್ಲಿ, ನಮ್ಮ ಜೀವನ ಧ್ಯೇಯಗಳ ಸೆಲೆ ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ. ಅತಿಥಿಗಳು ವೇದಿಕೆಗೆ ಮತ್ತೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಮುಂದಿನ ಗೀತೆ. ಮಕ್ಕಳು ಲೈನ್ಗೆ ಬಂದು. ಭಗಿನಿ ಸೆಲಿನ್ ಪೇತ್ರ, ಮಾನ್ಯ ಮುಖ್ಯ ಶಿಕ್ಷಕಿ, ಬೆತ್ತನಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಸೊ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮುಂದಿನ ಹಾಡು. ನಾವು ಸ್ಕೌಟ್ ಗೈಡ್ಸ್, ಜೋರಾಗಿ. ಕಪಲ್ ಬುಲ್ಸ್, ಸದಾ ಸಿದ್ಧ ಇದುವೇ ನಮ್ಮ ಧ್ಯೇಯ ವಾಕ್ಯವು. ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ಸಲ್ಲಿಸುವುದೇ ನಮ್ಮ ಪ್ರತಿಜ್ಞೆ. ಓ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯ ನಿಮ್ಮ ಸಲ್ಲಿಸುವುದೇ ಚುಕ್ಕೆಯ ನಮ್ಮ ಹಿಂಭಾಗದಲ್ಲಿ ನಿಲ್ಲಿ. ಪ್ರತಿಜ್ಞೆ. ನಿಮ್ಮ ಚುಕ್ಕೆಗೆ ಬನ್ನಿ, ನಾವು ಹಿಂಭಾಗಕ್ಕೆ ಬನ್ನಿ. ನಿಷ್ಠಾವಂತರು, ವಿಶ್ವಾಸಕ್ಕೆ ಯೋಗ್ಯರು, ನಾವು ಸಭ್ಯರು ಮತ್ತು ಧೈರ್ಯವಂತರು, ನಾವು ಶಿಸ್ತುಬದ್ಧರು, ಪ್ರಾಣಿ ಬಂದು ಹಿಂದೆ ಮಿತ್ರರು, ಕಾಯ ವಾಚ ಹಿಂದೆ ಮನಸ ಬನ್ನಿ. ಪರಿಶುದ್ಧರು, ಚುಕ್ಕೆಗಿಂತ ಹಿಂದೆ ಬನ್ನಿ. ನಾವು ಶಿಸ್ತುಬದ್ಧರು, ಎರಡು ಸ್ಟೆಪ್ ಹಿಂದೆ. ಪ್ರಾಣಿ ಮಿತ್ರರು, ಎರಡು ಕಾಯ ಸ್ಟೆಪ್ ಹಿಂದೆ. ವಾಚ ಮನಸ ಪರಿಶುದ್ಧರು. ಎರಡು ಸ್ಟೆಪ್ ಹಿಂದೆ. ಮುಂದಿನ ಹಾಡು. Eco club, science maths club, scout and guides, cubs and bulbul, always on the top, always on the top, always on the top, always on the top, top, always on the top, always on the top, always on the top, always on the top, top, always on the top. Soda lemon, ginger beer pop, little flower, always on the top, always on the top, always on the top, always on the top, top, always on the top, always on the top, always on the top, always on the top, top, always on the top. ಕೋಲಾ ಕೊಳೆಯನೆ ಕುಡಿಯುವ ಜೈಲ, ಪೆಪ್ಸಿ ಕೋಲಾ ತಿಳಿರಣ್ಣ ಮೋಸದ ಜಾಲ, ಪೆಪ್ಸಿ ಕೋಲಾ ತಿಳಿರಣ್ಣ ಮೋಸದ ಜಾಲ, ಕೋಲಾ ಕೊಳೆಯನೆ ಕುಡಿಯುವ ಸ್ಟೈಲ, ಪೆಪ್ಸಿ ಕೋಲಾ ತಿಳಿರಣ್ಣ ಮೋಸದ ಜಾಲ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಸ್ಕೌಟ್ ಗೈಡ್ ಬುಲ್ಬುಲ್, ನಾವು ಸ್ಕೌಟ್ ಗೈಡ್ ಕಪ್ ಬುಲ್ಬುಲ್, ಓಹೋ ಇದೊಂದು ಉತ್ತಮ ದಳ, ಬೇಡನ್ ಪವೆಲ್ ಸ್ಥಾಪಕ, ಅವರೇ ನಮ್ಮ ಸ್ಥಾಪಕ, ಜೀವನಕ್ಕೆ ದಾರಿದೀಪ. ಸ್ಕೌಟ್ ಗೈಡ್ಸ್ ಕಪ್ ಬುಲ್ಬುಲ್, ಓಹೋ ಇದೊಂದು ಉತ್ತಮ ದಳ, ಬೇಡನ್ ಪವೆಲ್ ಸ್ಥಾಪಕ, ಅವನೇ ನಮ್ಮ ಪ್ರೇರಕ, ಜೀವನಕ್ಕೆ ದಾರಿದೀಪ. ಸದಾ ಸಿದ್ಧ ಸ್ಕೌಟ್ ದೇಯ, ಡೂ ಯೋರ್ ಬೆಸ್ಟ್ ಕಪ್ಸ್ ದೇಯ, ದೇವರ ಮತ್ತು ದೇಶದ ಸೇವೆ ಇದುವೇ ನಮ್ಮ ಕರ್ತವ್ಯ. ಸದಾ ಸಿದ್ಧ ಸ್ಕೌಟ್ಸ್ ದೇಯ, ಡೂ ಯೋರ್ ಬೆಸ್ಟ್ ಕಪ್ಸ್ ದೇಯ, ದೇವರ ಮತ್ತು ದೇಶದ ಸೇವೆ ಇದುವೇ ನಮ್ಮ ಕರ್ತವ್ಯ. ಸ್ಕೌಟ್ ಗೈಡ್ ಕಪ್ ಬುಲ್ಬುಲ್, ಇದೊಂದು ಉತ್ತಮ ದಳ, ಓಹೋ ಬೇಡನ್ ಪವೆಲ್ ಸ್ಥಾಪಕ, ಅವರೇ ನಮ್ಮ ಪ್ರೇರಕ, ಜೀವನಕ್ಕೆ ದಾರಿದೀಪ.
BP6 ವ್ಯಾಯಾಮ ಸ್ಕೌಟ್ ಗೈಡ್ಸ್ ನಿಯಮ ಸರ್ವಧರ್ಮ ಪ್ರಾರ್ಥನೆ ನಮ್ಮ ಬಾಳಿಗೆ ಪ್ರೇರಣೆ. BP6 ವ್ಯಾಯಾಮ ಸ್ಕೌಟ್ ಗೈಡ್ಸ್ ನಿಯಮ ಸರ್ವಧರ್ಮ ಪ್ರಾರ್ಥನೆ ನಮ್ಮ ಬಾಳಿಗೆ ಪ್ರೇರಣೆ. ಸ್ಕೌಟ್ ಗೈಡ್ಸ್ ಕಪ್ ಬುಲ್ ಬುಲ್ ಓಹೋ ಹೋ ಹೋ ಇದೊಂದು ಉತ್ತಮ ದಳ. ಬೇಡನ್ ಪವೆಲ್ ಸ್ಥಾಪಕ ಅವರೇ ನಮ್ಮ ಪ್ರೇರಕ ಜೀವನಕ್ಕೆ ದಾರಿದೀಪ. ಹೆತ್ತವರ ಪ್ರೋತ್ಸಾಹ ಶಿಕ್ಷಕರ ಉತ್ಸಾಹ ಅತಿಥಿಗಳ ಬೆಂಬಲವೇ ಮಕ್ಕಳಿಗೆ ಸಂಭ್ರಮ. ಹೆತ್ತವರ ಪ್ರೋತ್ಸಾಹ ಶಿಕ್ಷಕರ ಉತ್ಸಾಹ ಅತಿಥಿಗಳ ಬೆಂಬಲವೇ ಮಕ್ಕಳಿಗೆ ಸಂಭ್ರಮ. ಸ್ಕೌಟ್ ಗೈಡ್ಸ್ ಕಪ್ ಬುಲ್ ಬುಲ್ ಓಹೋ ಹೋ ಹೋ ಇದೊಂದು ಉತ್ತಮ ದಳ. ಬೇಡನ್ ಪವೆಲ್ ಸ್ಥಾಪಕ ಅವರೇ ನಮ್ಮ ಪ್ರೇರಕ ಜೀವನಕ್ಕೆ ದಾರಿದೀಪ. ಸ್ಕೌಟ್ ಗೈಡ್ಸ್ ಕಪ್ ಬುಲ್ ಬುಲ್ ಓಹೋ ಹೋ ಹೋ ಇದೊಂದು ಉತ್ತಮ ದಳ. ಬೇಡನ್ ಪವೆಲ್ ಸ್ಥಾಪಕ ಅವರೇ ನಮ್ಮ ಪ್ರೇರಕ ಜೀವನಕ್ಕೆ ದಾರಿದೀಪ. ಜೋರಾಗಿ ಗೈಡ್ ಕ್ಲಾಪ್ಸ್ ಗೋ. ಎಸ್, ಒಂದೇ ಸಲ ಅಲ್ಲಿ ಬೊಬ್ಬೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. 1-2 ನಿಮಿಷವನ್ನ ಮಾತ್ರ ತೆಗೆದುಕೊಳ್ತಾ ಇದ್ದಾವೆ. ಮಕ್ಕಳು ರೆಡಿಯಾ? ಎಂತ ರೆಡಿ? ಊಟ ರೆಡಿ ಆಗಿದೆ 7:15. ನೀವು ರೆಡಿಯಾ? ದಳಬಳ ದಳಬಳ ಹೊಂಕ್ ನಕ್ಕ. ಮೇಲೆ ಕೂತವರು ಕಂಜೂಸ್ ಮಾಡ್ತಾರೆ. ಮತ್ತೆ ಕ್ಯಾಮರಾ ಹಿಡಿಲಿಕ್ಕೆ ರೆಡಿ ಇದ್ದಾರೆ. ಸುದ್ದಿಯವರು ವೆರಿ ಕ್ವಿಕ್. ಪ್ರಪಂಚ ನೋಡುತ್ತಿದೆ. ರೆಡಿ? ದಳಬಳ ದಳಬಳ ಹೊಂಕ್ ನಕ್ಕ. ದಳಬಳ ಹೊಂಕ್ ನಕ್ಕ. ಕ್ಲಾಸಲ್ಲಿ ನಾಳೆ ಮಾತನಾಡ್ಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಬೇಕಾದಷ್ಟು ಬೊಬ್ಬೆ ಹಾಕಬಹುದು. ರೆಡಿ? ರೆಡಿಯಾ? ರೆಡಿಯಾ? ಹಾ 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 ಹೋಯ್ 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 ದಳಬಳ ದಳಬಳ ಹೊಂಕ್ ನಕ್ಕ. 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 ಬು ಹಾ ಬು ಹಾ ಬು ಹಾ ಬು ಹಾ ಬು ಹಾ. ಮಕ್ಕಳ ಶ್ರೇಣಿಗೆ ಈಚೆ ಕೂತವ್ರು ಸ್ವಲ್ಪ ಸ್ವರ ಸೇರಿಸಿದ್ರೆ ಇನ್ನೂ ಚಂದ ಆಗತ್ತೆ. ಎಲ್ ರೆಡಿಯಾ? ಪೋಷಕರು ರೆಡಿಯಾ? 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 ಪಾಪ ಮಕ್ಕಳಿಗೆ ಬೊಬ್ಬೆ ಹಾಕಿಸುವುದು ಕಾರ್ಯಕ್ರಮದ ನಂತರ ನಾನು ಮೇಲೆ ಹೋಗದೆ ಅವರು ಟಕ್ಕ ನಿದ್ದೆ ಮಾಡಬೇಕು ಅಂತ. ಈಗ ಎಲ್ರು ನಾನು ದಳಬಳ ದಳಬಳ ಹುಂಕು ನಕ್ಕ ಹೇಳ್ತಾನೆ. ಎಲ್ರು ಊಹಾ ಊಹಾ ಹೇಳ್ಬೇಕು. ರೆಡಿಯಾ? ಕೂತವ್ರ ಮಾತಾಡಿದ್ರೆ ರೆಡಿಯಾ? ರೆಡಿಯಾ? ದಳಬಳ ದಳಬಳ ಹುಂಕು ನಕ್ಕ. ದಳಬಳ ದಳಬಳ ಹುಂಕು ನಕ್ಕ. ಥ್ಯಾಂಕ್ ಯು. ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನದ ಕಡೆ ತೆರಳಬೇಕು ಅನ್ನುವ ಆಶಯದೊಂದಿಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸಿದ ವಾಲಂಟಿಯರ್ಸ್ ವೆರಿ ಕ್ವಿಕ್. ಎಲ್ಲ ಚಾರ್ಗಳನ್ನು ವೇದಿಕೆಯ ಮುಂಭಾಗದ ಆಸನದತ್ತ ತಗೊಂಡು ಹೋಗಿ ಅತಿಥಿಗಳಿಗೆ ವ್ಯವಸ್ಥೆ ಮಾಡಬೇಕು. ಎಲ್ಲ ನಮ್ಮ 32 ನೃತ್ಯಗಾರ್ತಿಯರು ಮುಂದಿನ ನೃತ್ಯಕ್ಕಾಗಿ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕೈ ಮೇಲೆ ಮಾಡಿ. ಕಬ್ಬು ಟೀಚರ್ಸ್, ಸುಷ್ಮಿತಾ ಟೀಚರ್ ಮಕ್ಕಳ ಜೊತೆ ಇರಿ. ನೋಡಿ, ನಾನು ಕೈ ಕೆಳಗೆ ಹಾಕಿ ನಾನು ಬೊಬ್ಬೆ ಹಾಕ್ಲಿಕ್ಕೆ ಹೇಳುವಾಗ ನೀವು ಬೊಬ್ಬೆ ಹಾಕಬೇಕು. ಸುಮ್ಮನೆ ಟೀಚರ್ ನೆಕ್ಸ್ಟ್ ಡ್ಯಾನ್ಸ್ 5 ನಿಮಿಷ ಟೈಮ್ ಇದೆ, ಕೂತ್ಕೊಳ್ಳಿ. ಅವರು ಇಲ್ಲಿ ಬರೋದು ಬೇಡ. 5 ನಿಮಿಷ ಟೈಮ್ ಇದೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಕರು ಒಳಗೆ ಡ್ರೆಸ್ ಮಾಡಲಿಕ್ಕೆ ತೆರಳಿದ್ದಾರೆ. ಅದರಿಂದ 2 ನಿಮಿಷ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಲಿಕ್ಕಿದೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇನ್ನೊಂದು ಕೆಲಸ ಮತ್ತೆ ಹೇಳುತ್ತಾನೆ, ಇವತ್ತು ಸುದ್ದಿ ಯೂಟ್ಯೂಬ್ ಲೈವ್ ಮುಖಾಂತರ ಈ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಎಲ್ಲ ಪ್ರೇಕ್ಷಕ ಬಂಧುಗಳು, ನಮ್ಮ ಪೋಷಕರು, ಶಾಲಾ ಹಿತೈಷಿಗಳು, ವಿದ್ಯಾಭಿಮಾನಿಗಳು ಬಂದಿದ್ದೀರಿ. ಶಾಲೆಯ ಎಲ್ಲ ಗ್ರೂಪಿಗೆ ಲಿಂಕನ್ನು ಹಾಕಿದ್ದೇನೆ. ಸೊ ದಯವಿಟ್ಟು ನೀವು ಒಂದು ಕೆಲಸ ಮಾಡಬೇಕು, ಈ ಒಂದು ವಿಡಿಯೋವನ್ನು ಶೇರ್ ಮಾಡಬೇಕು ಮತ್ತು ನೀವು ಯಾರಿಗೆ ಕಳಿಸಿದ್ದೀರಿ ಅವರ ಹತ್ರ ಶೇರ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನೀವು ಸಹಕಾರವನ್ನು ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅನೇಕ ಕಮೆಂಟ್ಸ್ಗಳನ್ನು ಒಳ್ಳೆ ರೀತಿಯಲ್ಲಿ ಸುದ್ದಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ಮುಂದಿನ ವರ್ಷಕ್ಕೆ ಇನ್ನಷ್ಟು ಹೊಸತನದೊಂದಿಗೆ ಪೆವಿಲಿಯನ್ ಇದೆಲ್ಲ ಫುಲ್ಲಾಗಿದೆ. ಮೇಲೆ ಕೂಡ ಜನ ನಿಂತಿದ್ದಾರೆ, ರಸ್ತೆಯಲ್ಲಿ ಕೂಡ ಜನ ನಿಂತಿದ್ದಾರೆ. ಆದ್ದರಿಂದ ಇನ್ನು ಮುಂದಿನ ವರ್ಷ ಕೂಡ ಇನ್ನೂ ಅದ್ಧೂರಿಯಾಗಿ ಕಾರ್ಯಕ್ರಮ ಮೂಡಿ ಬರಬೇಕು. ಬರುವ ವರ್ಷ ದೊಡ್ಡ ಮಟ್ಟದ ಸ್ಕೂಲ್ ಡೇ ಈ ಒಂದು ಸ್ಟೇಜಲ್ಲಿ ನಡೀಲಿಕ್ಕಿದೆ. ಆದ್ದರಿಂದ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ, ಈ ಒಂದು ಕಾರ್ಯಕ್ರಮದ ವಿಡಿಯೋ ಲೈವ್ ಲಿಂಕನ್ನು ನಿಮ್ಮ ವಾಟ್ಸಪ್ಗಳಿಗೆ ಹಾಕಿದ್ದೇವೆ. ಯಾರೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಅವರಿಗೆ ಯೂಟ್ಯೂಬನ್ನು ಓಪನ್ ಮಾಡಿ ಸುದ್ದಿ ಲೈವ್ ಅಂತ ಕೊಟ್ಟ ತಕ್ಷಣ ಲಿಂಕ್ ಬರುತ್ತೆ, ಅದನ್ನು ಮತ್ತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅನ್ನುವ ವಿನಂತಿಯನ್ನು ಮಾಡುತ್ತಾ, ತನ್ವಿ ಮತ್ತು ಆರಾಧನಾ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ರಜಾಪ್ ಬಪ್ಪಳಿಗೆ ಒಂದು ಹೇಳಿ ಹೋದರು, ಎಲ್ಲರ ಹತ್ರ ಒಂದು ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿ ಒಂದು ಈಗ ಹಿಡಿಲಿಕ್ಕೆ ಹೇಳಿ ಅಂತ ಮಾಡುವ. ನಮ್ಮ ಕಾರ್ಯಕ್ರಮದ ನಿರೂಪಕರು 2 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಈಗ ಟೆಂಪರರಿ ನಾನು ನಿಂತಿದ್ದೇನೆ. ಸೊ ಅದರಿಂದ ಎಲ್ಲರೂ ಒಮ್ಮೆ ಫ್ಲಾಶ್ ಲೈಟ್ ಆನ್ ಮಾಡ್ಬೋದಾ? ನೋಡಿ, ವೆರಿ ಗುಡ್. ಬಹಳ ಒಳ್ಳೆಯ ದೃಶ್ಯ ಕಾಣುತ್ತಾ ಇದೆ. ಸೊ ನಮ್ಮ ಮಕ್ಕಳ ಹತ್ರ ಮೊಬೈಲ್ ಇಲ್ಲ, ಅವ್ರು ನೋಡ್ತಾರೆ ಮಾತ್ರ. ಮಕ್ಕಳು ಚಂದ ಕಾಣ್ತದಾ? ನೋಡ, ಸೂಪರ್ ಹೇಳಿ ಅವರಿಗೆ. ಗಟ್ಟಿ ಹೇಳಿ ಎಲ್ಲರೂ ಆನ್ ಮಾಡಬೇಕು. ಎಲ್ಲರೂ ಆನ್ ಮಾಡಲಿಕ್ಕೆ ಹೇಳಿ. ನೀವು ಹೇಳಿ, ಎಲ್ಲರೂ ಆನ್ ಮಾಡಿ ಹೇಳಿ ಮಕ್ಕಳು ಹೇಳಿ, ಎಲ್ಲರೂ ಆನ್ ಮಾಡಲಿಕ್ಕೆ ಹೇಳಿ. ಕೆಲವರು ಬ್ಯಾಟ್ರಿ ಖಾಲಿ ಆಗ್ತದೆ ಅಂಥೇಳಿ ಆನೇ ಮಾಡೋದಿಲ್ಲ. ಎಸ್, ಒಮ್ಮೆ ಎಲ್ಲ ರೈಟ್ ಎಲ್ಲರೂ ಆನ್ ಮಾಡಿದ್ರಾ? ಎಸ್, ಈಗ ನಿಮ್ಮ ಬಲಬದಿಗೆ, ನಿಮ್ಮ ಬಲಬದಿಗೆ, ನಿಮ್ಮ ಎಡಬದಿಗೆ, ನಿಮ್ಮ ಬಲಬದಿಗೆ, ನಿಮ್ಮ ಎಡಬದಿಗೆ
ಯಾರೆಲ್ಲ ಆನ್ ಮಾಡಲಿಲ್ಲ ಆನ್ ಮಾಡಿ. ನಿಮ್ಮ ಬಲ ಎಡ, ಬಲ ಎಡ, ಬಲ ಎಡ. ಒಮ್ಮೆ ಮೇಲೆ ಇಡೀರಿ, ಎಲ್ಲರ ಮೇಲೆ ಇಡೀರಿ. ಎಸ್ ಎಸ್, ಸೂಪರ್ ಸೂಪರ್. ಎಲ್ಲ ಹಿಡ್ದಿದ್ದೀರಲ್ಲ ಮಧ್ಯದಲ್ಲಿ. ಎಸ್, ಥ್ಯಾಂಕ್ ಯು. ಕಾರ್ಯಕ್ರಮ ಆರಂಭ ಆಗುತ್ತೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. ಇನ್ನೊಂದು ಮೈಕ್ರೋಫೋನ್ ಇಲ್ಲಿ ಬರಬೇಕು ಅನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸುವುದಕ್ಕೆ ನಮ್ಮ ಶಾಲಾ ನಾಯಕಿ ಆರಾಧನಾ ಮತ್ತು ಉಪನಾಯಕಿ ವಿರೋಧ ಪಕ್ಷದ ನಾಯಕಿ ತನ್ವಿ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆ. ಏ ತನ್ವಿ, ಇವತ್ತು ನಮ್ಮ ಕಣ್ಣಿಗೆ ಕಿವಿಗೆ ರೆಸ್ಟೇ ಇಲ್ಲ ಅಲ್ವಾ? ಈ ರಾತ್ರಿಲಿ ಇಂಪಾದ ಸೌಂಡ್ಸ್ ಜೊತೆ ಕಲರ್ ಲೈಟ್ಸ್ ನೋಡಿದಷ್ಟು ನೋಡೋಣ, ಕೇಳಿದಷ್ಟು ಕೇಳೋಣ ಅನ್ನಿಸ್ತಿದೆ ಅಲ್ವಾ? ಮನಸ್ಸು ಖುಷಿಯಿಂದ ತೇಲಾಡ್ತಿದೆ. ಹೌದು, ಈಗ ಈ ಖುಷಿಯನ್ನು ಹಿಮ್ಮಡಿಗೊಳಿಸಲು ರಾಜಣ್ಣನ ಸೌಂಡಿಗೆ ಕಲರ್ ಲೈಟಿಗೆ ಎಂಬ ಹಾಡಿಗೆ ಹೆಜ್ಜೆ ಹಾಕಿ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಬುಲ್ಬುಲ್ ವಿದ್ಯಾರ್ಥಿನಿಯರು. ಬರ್ಲಿ ಸೌಂಡ್ ರೆಡಿ, ಮೈಕ್ ರೆಡಿ, ಬಾಡಿ ಸ್ಟಡಿ, ಟೆನ್ಷನ್ ಬಿಡಿ. ಚೆಕ್ ಮೈಕ್ ಚೆಕ್, 1 2 3 ಮೈಕ್ ಚೆಕ್. ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಟು ರಾಜ್ ಸೌಂಡ್ ಲೈವ್. ರಾಜಣ್ಣನ ಸೌಂಡಿಗೆ ಕಲರ್ ಲೈಟ್ಗೆ ಟಾಪ್ ಕ್ಲಾಸು ಹಾಡಿಗೆ ಸ್ಟೆಪ್ ಹಾಕು ಬಾರಲೇ. ಊರೆಲ್ಲ ಟ್ರೆಂಡಿಂಗು, ಮತ್ತ್ಯಾಕೆ ವೈಟಿಂಗು, ನಮ್ದೇನೆ ದರ್ಬಾರು, ಈ ಬೀಟು ಸೂಪರ್. ರೋಡಲ್ಲಿ ನಾ ಸಿಂಗಲ್ ಆಗಿ ಇದ್ದೆನು, ಮಿಂಗಲ್ ಆಗೋ ಆಸೆ ನಿನ್ನ ನೋಡಿ ಕಂಡೆನು. ಟಪಾಲುಜಿ ಹಾಕಿರೋ ಫುಲ್ ಸ್ವಾಗಲಿ, ನ್ಯೂಟ್ರಲ್ ಬಾಡಿ ಕಂಟ್ರೋಲ್ ತಪ್ಪಲಿ. ದೋಸ್ತ ಬಾರೋ ಮಿಲಾಯಿಸು ಕೈ ನಾನ್ ಸ್ಟಾಪ್ ಪಾಡಿ ಜಮಾಯಿಸು ಜೈ ಸೌಂಡ್ ಲೈಟ್ಸು ಕ್ರೇಜಿ ನೈಟ್ ಬಾಗಿ ಇದೆ ಸೈ ದಿನಕ್ಕೆ ನಕ ದಮ್ದಮಾಲು ಬೀಟು. ಮಸ್ತ್ ಮೂಡಿದೆ, ಡಿಜೆ ಸೌಂಡು ಕೇಳುತ್ತಾ ಬ್ಯಾಲೆನ್ಸು ತಪ್ಪಿದೆ. ಎಷ್ಟೇ ಲೇಟು ಆದರೂ ಸಾಕು ಕೊಡೋ ಕ್ರೌಡಿದೆ. ಚಿಲ್ ಮಾಡು ಬ್ರೋ, ಸ್ವರ್ಗಕ್ಕೆ ಮೂರ ಕೇಳಿದೆ. ಜಗತ್ತೆ ಗೊತ್ತು, ಕನ್ನಡ ಗೊತ್ತು, ಕದರು ನೋಡು ಐಸಾ. ನಮಗೆ ನಾವೇ ಸೂಪರ್ ಸ್ಟಾರ್ ಇರ್ಲಿ ಹೇಯ. ಏನೇ ಆಗಲಿ ಲೈಫಿನಲ್ಲಿ ಬಿ ಹ್ಯಾಪಿ ಮಗ, ಏನೇ ಬರಲಿ. ನಾಳೆ ಎಂಬುದು ಹುಸಿ ಮಾತು, ಈ ಕ್ಷಣ ನಿನ್ನ ಕೈಲಿ ಬದುಕು. ಹಳ್ಳಿ ದಿಲ್ಲಿ ಎಲ್ಲ ಕಡೆ ರಾಜಣ್ಣನ ಸೌಂಡ್ ಇದೆ. ದೊಡ್ಡವರು ಚಿಕ್ಕವರು ಹಾಗೆ ಸ್ಟೆಪ್ಪು ಕನ್ನಡದ ಈ ಹಾಡಿಗೆ. ಮುಂಬೈ ದುಬೈ ಚೆನ್ನೈ ಗೋವಾ ಎಲ್ಲ ಕಡೆ ನಮ್ದೆ ಹವಾ. ಊರು ಕೇರಿ ರಾಜಣ್ಣನ ಸೌಂಡ್ ಲೈಟ್ಸು ಮಿಂಚಿದೆ. ಊರು ಕೇಳಿ ರಾಜಣ್ಣನ ಸೌಂಡ್ ಲೈಟ್ಸು ಮಿಂಚಿದೆ. ದೋಸ್ತ ಬಾರೋ ಮಿಲಾಯಿಸು ಕೈ ನಾನ್ ಸ್ಟಾಪ್ ಪಾಡಿ ಜಮಾಯಿಸು ಜೈ ಸೌಂಡ್ ಲೈಟ್ಸು ಕ್ರೇಜಿ ನೈಟ್ ಬಾಗಿ ಇದೆ ಸೈ ದೊಡ್ಡ ದಿನಕ್ಕೆ ನಕ ದಮ್ದಮಾಲು ಬೀಟು. ದಮ್ದಮಾಲು ಬೀಟು.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ತಣ್ಣನೆಯ ಗಾಳಿ ಬೀಸುವಾಗ ಅಲ್ಲೇ ನಿದ್ದೆ ಮಾಡಿದ್ರೆ ಎಚ್ಚರ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ. ರೆಡಿಯಾ? ರಾಜಣ್ಣನ ಸೌಂಡ್ಗೆ. ಮಕ್ಕಳ ಸೌಂಡ್ ಮಾತ್ರ ಕೇಳುತ್ತದೆ, ಟೀಚರ್ಸ್ಗಳು ಹೇಳುದಿಲ್ಲ. ರಾಜಣ್ಣನ ಸೌಂಡಿಗೆ, ರಾಜಣ್ಣನ ಸೌಂಡಿಗೆ, ರಾಜಣ್ಣನ ಸೌಂಡಿಗೆ, ಕಲರ್ ಕಲರ್ ಲೈಟಿಗೆ, ರಾಜಣ್ಣನ ಸೌಂಡಿಗೆ, ರಾಜಣ್ಣನ ಸೌಂಡಿಗೆ. ಸ್ಟಾಪ್. ಮುಂದಿನ ನೃತ್ಯ ಕಬ್ಸ್ ಮಕ್ಕಳು ರೆಡಿ ಅಲ್ಲ? ಪ್ರತಿಯೊಂದು ದೇಶದ ಸೈನಿಕರು ಆ ದೇಶದ ಹೆಮ್ಮೆ. ಗಡಿಯಲ್ಲಿಯೇ ಇದ್ದು ದೇಶವನ್ನು ಕಾಪಾಡುವ ಇವರು ದೇಶದ ರಕ್ಷಕರು. ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ. ಮರುಭೂಮಿಯ ಬಿಸಿಲನ್ನು ನೋಡುವುದಿಲ್ಲ, ಪರ್ವತಗಳ ಚಳಿಯನ್ನು ನೋಡುವುದಿಲ್ಲ. ಎಂತಹ ಸಂದರ್ಭವಾದರೂ ಅದನ್ನು ಲೆಕ್ಕಿಸದೆ ಜಾಗರೂಕರಾಗಿ ತಮ್ಮ ಮಾತೃಭೂಮಿಯನ್ನು ರಕ್ಷಿಸುತ್ತಾರೆ. ಇದೀಗ ಸೈನಿಕ ನೃತ್ಯದ ಮೂಲಕ ನಮ್ಮ ದೇಶದ ಧೀರ ಯೋಧರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕಬ್ಸ್ ವಿದ್ಯಾರ್ಥಿಗಳು. जहां पाँव में पायल, हाथ में कंगन, हो माथे पे बिंदिया, जहां पाँव में पायल, हाथ में कंगन, जहाँ पाँव में पायल, हाथ में कंगन, जहाँ पाँव में पायल, हाथ में कंगन, हो माथे पे बिंदिया. It happens only in India. It happens only in India. जहाँ पाँव में पायल, हाथ में कंगन, हो माथे पे बिंदिया. It happens only in India. लंदन देखा, It happens only in India. पेरिस देखा, लंदन देखा, पेरिस देखा, लंदन देखा, पेरिस देखा और देखा जापान. माइकल देखा, एल्विस देखा, सब देखा मेरी जान. सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान. रंग केसर शूरा वालिया, रंग सब्ज खिली फुलकारियां,
रंग तीनों जान से प्यारे रंग तीनों जान से प्यारे रंग मेरी माई का रंग सच्चाई का हर अच्छाई का है माए 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 रंग तेरी रीत का रंग तेरी प्रीत का रंग तेरी जीत का ही छाए छाए कैसे मैं चुकावा तेरा एहसान माए तेरी चुनरिया लहराए वंदे मातरम वंदे मातरम वंदे मातरम वंदे आजा आजा जिंद शामी आने के तले आजा जरी वाले नीले आसमाने के तले आजा आजा जिंद शामी आने के तले आजा जरी वाले नीले आसमाने के तले सच्ची मैंने जान गवाई है नच नच कोयलों पे रात बिताई है अखियों की नींद मैंने फूकों से उड़ा दी गिन गिन तारे मैंने उंगली जलाई है
की ओर चलो, घमंड की पुकार है, डरो ना डरो, दल दल में लहू के बढ़ चलो, घमंड ही तेरे शीश का शिकार है, छीन शीश सबके बढ़ चलो, घमंड से चलो ना डरो ना डरो, आगे सब दिल से जीत की ओर चलो। ಧನ್ಯವಾದಗಳು. ಸೋಡಾ ಕ್ಲಾಪ್ಸ್ ಗೋ. ಎಂಚತ್ತಡ എങ്ങനെയുണ്ടായി? എന്താ कशी असला? How was it? कैसा था? ಹೇಗಿತ್ತು? ಎಂತ ನೀವು ಸರ್ ಹೇಳಿದ್ರೆ ಮಾತ್ರ ಹೇಳುದಾ? ನಾವು ಹೇಳಿದ್ರೆ ಕೇಳುದಿಲ್ವಾ? ಹೌದು, ಏನು ನಿಮ್ಮದೆಲ್ಲ ಸೌಂಡ್ ಇಲ್ಲ. ಹೇಗಿತ್ತು? ಸೂಪರ್ ಕ್ಲಾಪ್ಸ್ ಗೋ. ಸೂಪರ್. ಎಲ್ಲರಿಗ ಸೂಪರ್ ಅಂತ ಹೇಳ್ಬೇಕು. ಮೂಡಾಯಿ ಕಟ್ಟದ ಕಡೆ ತೂದು ಕೋರಿಕಿಲೆ ಪುಂಡಿಗೆ, ಪಡ್ಡಾಯಿ ಕಡಲ ಕಡೆ ತೂದು ಪೆತ್ತಾಕಿದ ಸೇರುಂಡಿಗೆ, ಇಂಚಿತ್ತಿ ಮಣ್ಣಿಡು ದೈವದ ಖಗ್ಗರ ಸರ ಭಕ್ತಿಡು ಗಾಳಿ ಬೀಜಾದಂಡು, ಕಂಬಳರ ರಟ್ಟುನ ಕೆಸರು ಬನ್ನಡು ಪೊರ್ಲಾಡು, ತೆಮ್ಮರ ದೊಟ್ಟು ಕೇನಿನ ಸ್ವರಪುಲೆ ತಾಲು ಕೆಬಿನರಳಾದಂಡು. ಇದು ನಮ್ಮ ಹೆಮ್ಮೆಯ ಕರುನಾಡಿನ ಒಂದು ಸುಂದರವಾದ ದೃಶ್ಯ. ಹೇಳಿದಷ್ಟು ಮುಗಿಯದ ಮೇರು ವೈಭವ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ನಾವು ನಿಜಕ್ಕೂ ಪುಣ್ಯವಂತರು. ಜಾತಿ ಭೇದ ಇಪ್ಪಂದೆ ಒಂಜಪ್ಪೆ ಜೌಕುಲಾದ ಬದುಕುನ ಈ ತುಳುವೇನ ಅಂಚನೆ ಈ ತುಳುನಾಡದ ಪೊರ್ಲುನು ಪೊರ್ಲಾಯಿನ ಪಜ್ಜು ಪಾಡೊಂದು ನಮನೆದುರ್ಗು ಪ್ರದರ್ಶನ ಮನ್ಪೆರಲ್ಲೇರು. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ ನಮ್ಮ ಶಾಲೆಯ ಗೈಡ್ಸ್ ವಿದ್ಯಾರ್ಥಿನಿಯರನ್ನು.
பின்னர் பைதின கௌஜீடு தினனே போப்புஜே கண்ணுதர பெல முச்சந்தனே அலினு தூப்புண்டே பின்னர் பைதின கௌஜீடு தினனே போப்புஜே கண்ணுதர பெல முச்சந்தனே அலினு தூப்புண்டே ತಾಜಿದಾ ಕನ್ನೋಟ ಸೋಜಿಗಾರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಎನ್ನಾಡೆನ್ನಾನ ಬಿನ್ನಗು ಬಾರಿ ತಮ್ಮನ ಏ ಕತ್ತಾಲೆ ಕವಿದಿನ ಮೊಗಲ್ದ ಮಾನೋಡು ಮಿಂಚಿದ ಸಂಚಾರನ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ ಆರೊಂದೇ ಜಾರೊಂದೇ ಬತ್ತುಂಡೆ ಎತ್ತುಂಡೆ ಆ ಮೂಡಲ್ಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ ಕಣ್ಣು ಕಟ್ಟಾದೆ ಪಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲಿನೆ ತೂಪುಂಡೆ என்ன மனசு மாலொந்துண்டு ஆலை என்னாலு பந்து மாயோ கோத ஊருடொஞ்சி ஜத்து பத்தி நாலு என்ன மனசு மாலொந்துண்டு ஆலை என்னாலு பந்து மாயோ கோத ஊருடொஞ்சி ஜத்து பத்தி நாலு தானே 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 ಬಿನ್ನಾನಾ ಆ ಪನ್ನೀರ ದಾರೆಗು ಬರ್ಸೋದ ಪನಿಮುತ್ತು ಜಾರಿಲ ಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾನ ಆ ನಿನ್ನನೆ ಪ್ರತಿಬಿಂಬ ಗುಂಜಿದು ಊರು ಮೇಯೇ ತೋಜುವನ ಎಲ್ಲೆರು ಬೈದಿನ ಗೌಜಿಟ್ಟು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಇನ್ನೆರು ಬೈದಿನ ಗೌಜಿಡು ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ ಹೇಗಿತ್ತು ಎಂಚೆತ್ತಂಡೆ ಯಾನ ಪಾನ್ಪುನ ದುಂಬೆ ಕೆಲವರು ಬೆರಿಲ ಎಂಚಗೊಂಡ್ರು ಪೆರ್ನೆ ಬೊಕ್ಕದಮ್ಯ ನಮ್ದು ಎಂದ್ ನೋಡ ಎಲ್ಲರೂ ಒಮ್ಮೆ ಸೂಪರ್ ಅಂತ ಹೇಳಿ ವೆರಿ ಗುಡ್ ಇನ್ನು ಸ್ವಲ್ಪ ಜೋರಾಗಿ ಡಾಕ್ಟರ್ ಶ್ರೀಪ್ರಕಾಶ್ ಅವರು 700 ಜಿಲೇಬಿ ಕೊಟ್ಟಿದ್ದಾರೆ. ಹೇಗಿತ್ತು? ಎಸ್, ಇನ್ನು 3 ಡ್ಯಾನ್ಸ್ ಇದೆ. 9:20 ಒಳಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಎಲ್ಲರೂ ಇರಬೇಕು. ಆದರೆ ಒಂದು ಪ್ರಾರ್ಥನೆ, ಗಾಡಿ ನಂಬರ್ 4541 1156 2797 6728 8264 ನಮ್ಮ ಕೈ ತೊಳೆಯುವ ಜಾಗದ ಹತ್ರ ಪಾರ್ಕ್ ಮಾಡಿದ್ದೀರಿ. ಈಗ ತೆಗಿಬೇಡಿ. ಮಕ್ಕಳು ಡ್ಯಾನ್ಸ್ ಮುಗಿಸಿದ ಮೇಲೆ ಕೈ ತೊಳಿಲಿಕ್ಕೆ ಬರುವ ಮುಂಚೆ
ಆ ವಾಹನವನ್ನು ಬಳಗದಿಂದ ತಂದು ನಮ್ಮ HM ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಸುದ್ದಿ ಯೂಟ್ಯೂಬನ್ನು ನೋಡಿದರೆ 111 ಟಾಪ್ ಮೆಸೇಜ್ ಕಾಣ್ತಾ ಇದೆ. ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಲೈವಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ನಮ್ಮ ಶಾಲಾ ಹಿತೈಷಿಗಳಿಗೆ, ಹೆಚ್ಚಿನ ಹಿರಿಯ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದೀಗ ತಾರೆ ಗಿನ್ಗಿನ್ ಎಂಬ ಹಿಂದಿ ಹಾಡಿಗೆ ನಮ್ಮೆಲ್ಲರನ್ನು ಮನರಂಜಿಸಿ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಬುಲ್ಬುಲ್ ವಿದ್ಯಾರ್ಥಿನಿಯರು. तेरी मैं ता जागा रातन रोक न पावा अखियां विचों गम दियां बरसातन नू तारे गिन गिन याद च तेरी मैं ता जागा रातन नू रोक न पावा अखियां विचों गम दियां बरसातन नू ओ हो हो इश्क तेरा तड़पावे रात का है अपना मजा आ यार मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा जोर जोर नच जाए शोर शोर दिल सबका धक धक करे ಧನ್ಯವಾದಗಳು. ಮೊಸ್ಕಿಟೋ ಕ್ಲಾಪ್ಸ್ ಗೋ. ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ, ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ಅನೇಕ ಆಚರಣೆಗಳು, ಹಬ್ಬಗಳನ್ನು ಜನ ಒಟ್ಟಾಗಿ ಆಚರಿಸುತ್ತಾರೆ. ಹಬ್ಬ ಎಂದ ತಕ್ಷಣ ನೆನಪಾಗುವುದೇ ಹಳ್ಳಿಗಳಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಸುಗ್ಗಿ ಹಬ್ಬ. ಹೌದು, ಸುಗ್ಗಿ ಹಬ್ಬದಂದು ನಮ್ಮ ರೈತ ಬಾಂಧವರ ಸಂತೋಷವಂತೂ ಹೇಳತೀರದು. ಇಡೀ ವರ್ಷ ತಮ್ಮ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿಯುವ ರೈತ ಸುಗ್ಗಿ ಹಬ್ಬದಂದು ಬಂದಂತಹ ಫಸಲನ್ನು ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಇದೀಗ ಸುಗ್ಗಿ ಹಬ್ಬದ ಸಂಭ್ರಮವನ್ನು ನಮ್ಮ ಮನದಲ್ಲೂ ಬೆಳಗಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಗೈಡ್ಸ್ ವಿದ್ಯಾರ್ಥಿನಿಯರು.
ನಕ್ಕಣ ಜಗ್ ನಕ್ ನಕ ಜಗ್ ಜಗ್ ನಕ್ಕಣ ಜಗ್ ನಕ್ ನಕ ಜಗ್ ಜಗ್ ನಕ್ಕಣ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ ಕಾಲು ಕಾಲು ರಾಶಿ ನೀವು ಎಂಥ ಚಂದ ಆಳುವುದ ರಾಶಿ ನೀವು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕೈಯ ಹೆಚ್ಚಿಗೆ ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಕಾಳ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಕನ್ನಡ ಹೊಗ್ಗಿಯು ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿ ಕಾಲ
ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಲು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್ 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 ಧನ್ಯವಾದಗಳು. ರಾಕೆಟ್ ಕ್ಲಾಪ್ಸ್ ಗೋ. ಅಲ್ಲಿ ಅವರ ನೆತ್ತರು, ಇಲ್ಲಿ ನಮಗೆ ಉಸಿರು, ನಿಂತರೆ ಅವರ ಉಸಿರು, ಇಲ್ಲಿ ನಮಗಿಲ್ಲ ಹೆಸರು. ಹಗಲು ರಾತ್ರಿ ಅವರ ಕಾವಲು, ನಮಗಿಲ್ಲಿ ಸ್ವಾತಂತ್ರ್ಯದ ಸಂಚಾರದ ಬಯಲು. ಭಯವಿಲ್ಲದ ಬದುಕು, ಹಾಡುಗಳು ನೂರು, ಬಯಲಲ್ಲೇ ಬದುಕುವ ಅವರಿಗೆಲ್ಲಿದೆ ಸೂರು. ಸಂಬಂಧಗಳಿಂದ ಅವರು ಇರುತಿಹರು ಬಲು ದೂರ, ಸುಖ ನೆಮ್ಮದಿ ಇಲ್ಲ ಮೈಮರೆಯದ ಎಚ್ಚರ, ದೇಶದ ಹೆಸರನ್ನು ಕೊಂಡೊಯ್ಯಲು ಎತ್ತರ. ಓ ಸೈನಿಕರೇ, ನಿಮಗೆ 101 ನಮನಗಳು. ತೀರಿಸಲಾಗದು ನಿಮ್ಮ ತ್ಯಾಗದ ಋಣ. ನಿಮ್ಮ ಶ್ರೀರಕ್ಷೆಗೆ ಮಾಡಬೇಕಿದೆ ಧ್ಯಾನ, ಭಾರತ ಮಾತೆಯ ಸೇವೆಗೆ ಸಿದ್ಧವಾಗಿದೆ ಮನ. ಇಂತಹ ಸೈನಿಕನ ಜೀವನದ ನೈಜ ಘಟನೆಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸ್ಕೌಟ್ ವಿದ್ಯಾರ್ಥಿಗಳು. कहते हैं लोग कि वह फौजी है, लेकिन वो ये क्यों नहीं समझते कि वो भी तो एक इंसान है. उसके भी घर में माँ, बहन, बीवी और बच्चों से बसता हुआ एक छोटा सा संसार है. जब फौज में शामिल हुआ था तो ये नहीं सोचा था कि वापस उसकी लाश घर आएगी, और ना ही ये सोचा था उस कफन में लिपटी हुई उसकी लाश को देखकर उसके छोटे से संसार की आंख भर आएंगी. साहस कितना है ना उस माँ में जो इस उम्र में भी बेटे को कफन पहनाया है. सोचा था कि कभी उसकी चिता को लकड़ी उसका बेटा देगा, जिसे उंगली पकड़ के चलना सिखाया है, जिसे उंगली पकड़ के चलना सिखाया है. ओ देश मेरे तेरी शान पे सदके, कोई धन है क्या तेरी धूल से बढ़ के. तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा. है अर्ज़ ये दीवाने की, जहाँ बोर सुहानी देखी, एक रोज वही मेरी शाम हो. कभी याद करे जो जमाना, माटी पे मर मिट जाना, जिक्र में शामिल मेरा नाम हो. ओ देश मेरे तेरी शान पे सदके, कोई धन है क्या तेरी धूल से बढ़ के. तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा. बाहर आ जाओ सब लोग, सबके घर से संदेशा आया है.
उसे उसके बेटे का नाम दे। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। छल्ला सिर ते बन के कफन जद तुरिया, तन के मौत नू वाचा मारे थर थर कंबदे सारे। छल्ला सिर ते बन के कफन जद तुरिया, तन के मौत नू वाचा मारे थर थर कंबदे सारे। ये दिल की मशाले जोश से जला के, जलती लपटों को हमने हाथों में है थाम लिया। है वो कर जाना के सारा जमाना, फिर देगा मिसाला यारों सबको अपने नाम दिया। ओ मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। छल्ला सिर ते बन के कफन जद तुरिया, तन के मौत नू वाचा मारे थर थर कंबदे सारे। ओ छल्ला सिर ते बन के कफन जद तुरिया, तन के मौत नू वाचा मारे थर थर कंबदे सारे। ಹೇಗಿತ್ತು? ಮತ್ತೆ ಮಕ್ಕಳು ಮಾತ್ರ ಮಾತಾಡುತ್ತಾರೆ. ಹೇಗಿತ್ತು? ಈಗ ಮಕ್ಕಳು ಹೇಳಲಿಕ್ಕಿಲ್ಲ, ಇವರ ಹತ್ರ ಕೇಳುದು. ಎಂಚೈತಂಡೆ ಹೆಂಗನೆಂದಾಯಿ ಅಲ್ಲಿ ಊಟದ ಕೌಂಟರ್ ಓಪನ್ನೇ ಮಾಡಬೇಡಿ. ಹೇಗಿತ್ತು? ಒಂದು ಸೂಪರ್ ಹೇಳುವ. ರೆಡಿ? ಸೂಪರ್. ಇದು ನಾನು ಹೇಳಿಕೊಟ್ಟದ್ದು, ಈಗ ನಿಮಗೆ ಕೊಡ್ತೇನೆ. ರೆಡಿ? 1 2 3 ಸ್ಟಾರ್ಟ್. ಕ್ಯಾಮರಾದವರು ನನ್ನನ್ನು ತೋರಿಸ್ತಿದ್ದಾರೆ. ಅಂಟಿತು ಜಾಲೆ. ಎಸ್, ಈಗ ಜೋರಾಗಿ ಬರಬೇಕು. ಹೇಗಿತ್ತು? ಒಂದು ಜಿಲೇಬಿ ದವತ್ತಂಡಿ ಪಾಯಸಲ ಉಂಡಿಗೆ. ರೆಡಿ? ಮಕ್ಕಳು ಅಲ್ಲೇ ಇರಿ. ಎಸ್, ಎಲ್ಲ ಅಲ್ಲಲ್ಲಿ ಖಾಲಿ ಜಾಗ ಇದೆ, ಅದನ್ನು ಭರ್ತಿ ಮಾಡಬೇಕು. ಈಗ ಒಂದು ಸೂಪರ್ ಡ್ಯಾನ್ಸ್. ನನ್ನನ್ನು ಬಿಟ್ಟು ಮತ್ತೆಲ್ಲ ಕುಣಿತಾರೆ. ಜಾಸ್ತಿ ಹೇಳಿದ್ರೆ ನಾಳೆ ಕ್ಯಾಂಡಿ ಇಲ್ಲ, ಐಸ್ ಕ್ರೀಮ್ ಇಲ್ಲ, ಹೋಲಿಗೆ ಇಲ್ಲ, ಮುಸುಂಬಿ ಇಲ್ಲ. ಎಸ್, ಈಗ ನಾನು ಒಂದೇ ಹೇಳುತ್ತೇನೆ, ನೀವು ಮಾತ್ರ ಹೇಳಬೇಕು. ಸೈನಿಕರ ನೃತ್ಯವನ್ನು ಪ್ರಸ್ತುತಪಡಿಸಿದ 7ನೆಯ ತರಗತಿ ವಿದ್ಯಾರ್ಥಿಗಳು ಒಂದು ಮರೆತು ಬಿಟ್ಟೆ. ಈ ಎಲ್ಲ ಡ್ಯಾನ್ಸನ್ನು ನೀವು ನೋಡಿದ್ದೀರಿ. ನಿಮ್ಮ ಕೈಯಿಂದ ಒಳ್ಳೆಯ ಸೂಪರ್ ಸಿಂಬಲ್ ಬರಬೇಕು ಅಂತಿದ್ರೆ ನಮ್ಮೆಲ್ಲ ಶಿಕ್ಷಕಿಯರು 9 ಜನ, ರೈಟ್? 9 ಜನ ಅತ್ಯುತ್ತಮವಾಗಿ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ, 9 ರಿಂದ 10 ದಿನ ಕಡಿಮೆ ಅವಧಿಯಲ್ಲಿ ಒಂದು ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. 2 ದಿನದ ಸುಮಾರು 20ಕ್ಕಿಂತ ಅಧಿಕ ಆಕ್ಟಿವಿಟಿ ಇರುವಂಥ ಒಂದು ಕ್ಯಾಂಪಿಗೆ ವಿಶೇಷವಾದ ಸಹಕಾರವನ್ನು ಕೊಟ್ಟಿರುವ ನಮ್ಮೆಲ್ಲ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ಶಿಕ್ಷಕಿಯರಿಗೆ ಒಂದು ಚಪ್ಪಾಳೆ ಕೊಡೋಣ. ರೆಡಿ? ಜೋರಾದ ಚಪ್ಪಾಳೆ ಬರಲಿ. ಅದು ಎಲ್ಲ 9 ಜನ ಟೀಚರ್ಸ್ ಅದೇ ರೀತಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ರಿ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಗಳವರು. ನಾವು ಮಾತು ಎಸ್, ಅದರಿಂದ ಎಲ್ಲ ಶಿಕ್ಷಕಿಯರಿಗೆ ವಿಶೇಷ ಕೃತಜ್ಞತೆಗಳು. ಸಂಘಟನೆಗೆ ಸಹಕರಿಸಿದ ಒಂದು ಮುಖ್ಯ ಶಿಕ್ಷಕಿಯ ನಮ್ಮ ಸಂಚಾಲಕರು ಕೂತು ಆಲೋಚನೆ ಮಾಡುತ್ತಾ ಇದ್ದಾರೆ, ಇನ್ನು ಬರುವ ವರ್ಷ ಈ ಮೆಟ್ಟಿಲು ಸಾಕಾಗೋದಿಲ್ಲ, ಆ ಹಳೆ ಬಿಲ್ಡಿಂಗನ್ನು ತೆಗೆದು ಅಲ್ಲಿ ತನಕ ಮೆಟ್ಟಿಲು ಹಾಕಿ ಫುಲ್ ಮಾಡುವ ಅಂತ.
ಆಗ್ಬೋದಲ್ಲ? ಅಷ್ಟರ ಮಟ್ಟಿಗೆ ಪೋಷಕರು ಇವತ್ತು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇವತ್ತು ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಸಹಕಾರದಿಂದ ನಡೀತಾ ಇದೆ. ಇದೆಲ್ಲದರ ಖರ್ಚು ವೆಚ್ಚಗಳ ರೂವಾರಿಗಳು ನೀವು. ನಮಗೆ ಉದ್ದನೆ ಲಿಸ್ಟ್ ಆದರೆ 10 ಗಂಟೆಗೆ ಊಟ ಕೊಡಬೇಕಾದಿತ್ತು ಅಂತ ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಅಂದಾಜು 1 ಲಕ್ಷ ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಎಲ್ಲ ಪ್ರತಿ ಮೊತ್ತವನ್ನು ದಾನಿಗಳು ಕೊಟ್ಟಿದ್ದೀರಿ, ನಮ್ಮೆಲ್ಲ ಪೋಷಕ ಬಂಧುಗಳು ಕೊಟ್ಟಿದ್ದೀರಿ. ನಿಮ್ಮಿಂದ ಈ ಕಾರ್ಯಕ್ರಮ ನೀವು ಹೇಳಿದ್ದನ್ನು ಮತ್ತೆ ತಿರುಗಿ ಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೇವೆ. ನಮ್ಮ ಸಂಚಾಲಕರು ಖುಷಿ ಪಟ್ಟರೆ ನಮಗೆ ಖುಷಿ ಆದಾಗೆ. ಅವರಿಂದ ಈ ಕಾರ್ಯಕ್ರಮ ಆಗಿದೆ. ಮೂಲ ಪ್ರೇರಣೆ ಅವರು. ಈ ವರ್ಷ ಕ್ಯಾಂಪ್ ಬೇಕಾ ಬೇಡುವ ಅಂತ ಪ್ರಶ್ನಾರ್ಥಕ ಚಿಹ್ನೆ ಬಂದಾಗ ಸಂಚಾಲಕರು ಹೇಳಿದ್ರು ಇಲ್ಲ ಕ್ಯಾಂಪ್ ಬೇಕು ಅಂತ. ಅಷ್ಟರ ಮಟ್ಟಿಗೆ ನಮಗೆ ಸಪೋರ್ಟನ್ನು ಮಾಡಿದವರು ಭಗಿನಿ ಪ್ರಶಾಂತಿ BS ಸಿಸ್ಟರ್. ನಿಮಗೆ ಸಮಾಧಾನ ಆದರೆ ನಮ್ಮೆಲ್ಲರಿಗೂ ಸಮಾಧಾನ ಆದ ಹಾಗೆ ಅನ್ನುವಂಥವರು ಥಮ್ಸ್ ಅಪ್ ಒಂದು ಕೊಟ್ಟರು. ನೀವು ಸೂಪರನ್ನು ಕೊಟ್ರಿ. ಬರುವ ವರ್ಷ ಬಿಲ್ಡಿಂಗನ್ನು ಜರಿದು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಒಟ್ಟು ಸೇರಿಸುವ ಕೆಲಸವನ್ನು ಮಾಡ್ತೇವೆ ಎನ್ನುವ ಅಭಯವನ್ನು ಕೊಡುತ್ತಾ ನಾನು ಒಂದೇ ಹೇಳುತ್ತೇನೆ, ಜೋರಾಗಿ ಮಾತ್ರ ಹೇಳಬೇಕು. ರೆಡಿ? ಒಂದೇ. ಮತ್ತೆ ಕಂಜೂಸ್ ಮಾಡ್ತೀರಿ. ರೆಡಿ? ಒಂದೇ. ಒಂದೇ. ಮಕ್ಕಳು ನಿಲ್ಲಿಸಿ. ಒಂದೇ. 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 ಮಕ್ಕಳು ಸೇರಿಸಿ ಜೋರಾಗಿ. ಒಂದೇ. ಒಂದೇ. ಈ ಮಕ್ಕಳು ನಿಂತಿದ್ದಾರೆ. ನಾನು ಹೇಳಿದೆ ನೀವು ಬರಬೇಡಿ, ಲಾಸ್ಟಿನದು ನಾನೇ ಮುಗಿಸ್ತೇನೆ ಅಂತ. ಅದಿಲ್ಲ, ತನ್ವಿ ಹೇಳ್ತಾಳೆ ನಾವೇ ಮಾಡೋದು ಅಂತ. ಎಂಥದ್ದು ನಿರೂಪಣೆ. ಈಗ ರಘುನಾಥ್ ರೈ ಕಳೆದ ಭಾಷಣದಲ್ಲಿ ಹೇಳಿದರು, ಕಳೆದ ವರ್ಷ ನಲಿಪಾಯಿನಕ್ಲು ನಲಿಪುನೆ ಅಂತ ಅಲ್ಲ ಸರಿ, ನಲಿಪಾಯಿನಕ್ಲು ನಲಿಪುನೆ ಅಂತೇಳಿ ಎಲ್ಲ ಮಕ್ಕಳಿಗೆ ನೃತ್ಯ ತರಬೇತಿಯನ್ನು ನೀಡಿದ ನಮ್ಮೆಲ್ಲ ಶಿಕ್ಷಕಿಯರು ಇದೀಗ ಸುಂದರವಾದ ನೃತ್ಯದ ಮುಖೇನ ನಿಮ್ಮ ಜೊತೆಯಾಗ್ತಾರೆ. ನಾನು ಇವರ ಜೊತೆ ಕಲೀಲಿಕ್ಕೆ ನೋಡುತ್ತೇನೆ, ಬಟ್ ನಾನು ಪ್ರಾಕ್ಟೀಸ್ ಅಂತೂ ಮಾಡಲೇ ಇಲ್ಲ, ದೇವರಾಣೆಗೂ ಸತ್ಯ. ಅದರಿಂದ ನೀವೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಶಿಕ್ಷಕಿಯರಿಗೆ ಬರಲಿ ಎನ್ನುವ ಆಶಯದೊಂದಿಗೆ ಕ್ಯಾಮರಾ ಸರಿ ತೋರಿಸಿ ಚಪ್ಪಾಳೆ ತಟ್ಟದವರಿಗೆ ಪಾಯಸ ಅಂತ ಇಲ್ವೇ ಇಲ್ಲ. ರೆಡಿ? ಜೋರಾದ ಚಪ್ಪಾಳೆ. ಯಾರುವ ನಿಮಗೆ ಜೋಶ್ ಬಂತ? ಎಸ್, ರೆಡಿ? ಜೋರಾದ ಚಪ್ಪಾಳೆ ನಮ್ಮ ಶಿಕ್ಷಕಿಯರಿಗೆ. ಇವರು ಬಿಡುವುದಿಲ್ಲ, ಹೋಗುದಿಲ್ಲ, ಮತ್ತೆ ಕೊಡ್ತೇನೆ. ಏ ತನ್ವಿ, ಎಲ್ಲರ ಡ್ಯಾನ್ಸ್ ಆಯ್ತು, ಆದ್ರೆ ನಮಗೆ ಕಲಿಸಿದ ಟೀಚರ್ಸ್ ಡ್ಯಾನ್ಸ್ ಮಾಡೋದು ಬೇಡ್ವಾ? ಹೌದಲ್ವಾ? ನಿಮ್ಗೆಲ್ಲ ಟೀಚರ್ಸ್ ಡ್ಯಾನ್ಸ್ ನೋಡ್ಬೇಕಂತ ಆಸೆ ಇಲ್ವಾ? ಇಲ್ವಾ? ಆರಾಧನಾ, ಇವರಿಗೆಲ್ಲ ಟೀಚರ್ಸ್ ಡ್ಯಾನ್ಸ್ ನೋಡ್ಬೇಕಂತ ಆಸೆ ಉಂಟು, ಹಾಗಾದ್ರೆ ತಡ ಮಾಡೋದು ಯಾಕೆ? ಇದೀಗ ಉಡಿ ಉಡಿ ಎಂಬ ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಿ ನಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರು. देखो उड़ी उड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा, मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। दो दिल उड़े ऊंचे आसमानों में जुड़े।
ನಗು 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 ಗು ನಗು 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 ಗು ನಗು 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 ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀ ನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀ ನಗು ಇಲ್ಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗೀತು. ನಾನು ಡ್ಯಾನ್ಸ್ ಮಾಡಿದ್ದಲ್ಲ, ಡ್ಯಾನ್ಸ್ ಕಲ್ತದ್ದು. ಎಸ್ ಸೂಪರ್ ಅದ ಅಲ್ಲ, ಸರಿ ಮಲ್ದನ ಅಕ್ಲೆ ಹೀರೋ, ನಾನು ಹೀರೋ. ಎಸ್ ಥ್ಯಾಂಕ್ ಯು. ಇಲ್ಲಿಗೆ ಡ್ಯಾನ್ಸ್ ಮುಗೀತಲ್ಲ, ಅವರು ಬಾರದಿದ್ರೆ ಮುಗೀತು ಅಂತಾರೆ. ಯಾವುದು ಅಣ್ಣ ಗಂಟೆ ಬರೋಬಾರೆ ಬಡ ಉಂಟು. ಎಸ್ ಈಗ ಇಲ್ಲಿಗೆ ಮಕ್ಕಳು ನಿಮಗೆ ಡಿಜೆ ನಾನು ಕೊಡ್ತೇನೆ. ಸ್ವಲ್ಪ ಹೊಟ್ಟೆಗೆ ಹಾಕಿದ ಮೇಲೆ ಇದೇ ಸ್ಟೇಜ್ ಲೈಟಿನವರು ಹೇಳಿದ್ದಾರೆ ಕೂಡ ಬಲ್ನಾಡಲ್ಲಿತ್ತು. ಎಸ್ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ತನಕ ಉಪಸ್ಥಿತರಿದ್ದ ಸಂಚಾಲಕರಿಗೆ, ಮುಖ್ಯ ಅತಿಥಿಗಳಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಕೃತಜ್ಞತೆಗಳು. ಮಕ್ಕಳೇ, ಒಂದು ಬಾಕಿ ಆಗಿದೆ. ಏನ್ ಕೊಡಬೇಕು ನಾವು? ಏನ್ ಕೊಡಬೇಕು? ಜಿಲೇಬಿ ಮತ್ತೆ ಕೊಡು. ಜಿಲೇಬಿ ಕೊಡುವ ಮುಂಚೆ ಒಂದು ಕೆಲಸ ಬಾಕಿ ಇದೆ. ಏನ್ ಗೊತ್ತಾ, ಎಷ್ಟು ಎಲ್ಲೂ ಕೂಡ ಜಾಗ ಖಾಲಿ ಇಲ್ಲ. ಅಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಅನ್ನ ಮಾಡಿದೆ ಎಲ್ಲ ಪೋಷಕರಿಗೆ, ಪ್ರೇಕ್ಷಕರಿಗೆ, ಶಾಲಾ ಹಿತೈಷಿಗಳಿಗೆ. ಮಕ್ಕಳೇ, ಎನರ್ಜಿ ಖಾಲಿ ಆಗ್ಲಿಲ್ಲಲ್ಲ, ಉಂಟಲ್ಲ? ಒಂದು ಜೋರಾಗಿ ಥ್ಯಾಂಕ್ ಯು ಕ್ಲಾಪ್ ಕೊಡಬೇಕು. ರೆಡಿ? 1 2 3 ಸ್ಟಾರ್ಟ್. ಥ್ಯಾಂಕ್ ಯು ಕ್ಲಾಪ್, ಗೋ. ಇದು ಒಂದು ಜಿಲೇಬಿ. ಆತ್ಮಜ ಹೋಳಿಗೆ ಕೊಟ್ಟಿದ್ದಾನೆ, ಇನ್ನೊಬ್ಬ ಹೋಳಿಗೆ ಕೊಟ್ಟಿದ್ದಾನೆ, ಇನ್ನೊಬ್ಬ ಕಾಯಿ ಹೋಳಿಗೆ ಕೊಟ್ಟಿದ್ದಾನೆ. ಡಾಕ್ಟರ್ ಪ್ರಕಾಶ್ ಜಿಲೇಬಿ ಕೊಟ್ಟಿದ್ದಾರೆ. 5 ಐಟಮ್ ಇದೆ. ಜೋರಾಗಿ ಥ್ಯಾಂಕ್ ಯು ಕ್ಲಾಪ್ ಹೇಳಬೇಕು. 1 2 3 ಸ್ಟಾರ್ಟ್. ಇಲ್ಲಿಗೆ ಒಂದು ಹಂತದ ಕಾರ್ಯಕ್ರಮಗಳನ್ನು ಮುಗಿಸ್ತೇವೆ. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಶಿಕ್ಷಕರು ಸ್ಕೌಟ್ ಗೈಡ್ ಕಬ್ಬಲ್ ಟೀಮ್ ಪ್ರಕಾರ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಮಕ್ಕಳು ನೋಡಿ, ಇನ್ನೂ ಬೊಬ್ಬಾಕ್ಲಿಕ್ಕಿಲ್ಲ. ಮಕ್ಕಳು ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ. 1 ನಿಮಿಷ ಮೌನ ಪ್ರಾರ್ಥನೆ. ಇಲ್ಲಿ ಕೇಳಿ, ಕೈ ಮೇಲೆ ಮಾಡಿ. ಸ್ಕೌಟ್
ಗೈಡ್ ಕಬ್ಬುಲ್ಬುಲ್ ಟೀಚರ್ಸ್ ನಿಮ್ಮ ಮಕ್ಕಳನ್ನು ಲೈನ್ ಮಾಡಿಸಿ ನಮ್ಮ ಕೈ ತೊಳೆಯುವ ಪಕ್ಕದಲ್ಲಿ ಗಾಡಿಯನ್ನು ನಿಲ್ಲಿಸಿದ ಎಲ್ಲ ಪೋಷಕರು ಅಥವಾ ಪ್ರೇಕ್ಷಕರ ಗಮನಕ್ಕೆ ದಯವಿಟ್ಟು ನಿಮ್ಮ ವಾಹನವನ್ನು ಶಾಲೆಯ ಹಿಂಭಾಗದ ಕ್ರೀಡಾಂಗಣದಲ್ಲಿ ಹಾಕಬೇಕು. ಸೊ ಎಲ್ಲರೂ ಕೂಡ ಊಟ ಮಾಡಿ ತೆರಳಬೇಕು. ಒಳ್ಳೆಯ ಊಟ ಇದೆ, ಕಡಲೆ ತೊಂಡೆಕಾಯಿ ಪಲ್ಯ ಇದೆ, ಪಾಯಸ ಇದೆ, ಒಳ್ಳೆಯ ಸಾಂಬಾರಿದೆ. ಸೊ ದಯವಿಟ್ಟು ಪ್ಯೂರ್ ವೆಜ್ ಊಟ ದಯವಿಟ್ಟು ಸ್ವೀಕರಿಸಿ ನಂತರ ತೆರಳಬೇಕು ಅನ್ನುವ ಆಶಯದೊಂದಿಗೆ ಇಲ್ಲಿಗೆ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಶಿಬಿರಾಗ್ನಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಸರ್ವರಿಗೂ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಊಟ ಆದ ಮೇಲೆ ಡಿಜೆ ಇದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.